hal, 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 hal. Iya. Hal, 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 hal.
ಕೊಠಡಿಯಲ್ಲಿ ಪ್ರಾರಂಭವಾದ ಸರಸ್ವತಿ ವಿದ್ಯಾಮಂದಿರ तुष्टुवागुं सस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः।
ಬೆಲೆ 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 ವರಗಳ ಪ್ರಭುವೇ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಪಾದವನೆನೆವೆ ನಿನ್ನ ನಂಬಿದೆ ಶಾರದೆ ನಿನ್ನ ನಂಬಿದೆ ಶಾರದೆ ಭಕ್ತಕ್ಕೆ ಮಾತೆಯನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿಸೋ ಮರೆಯದಂತೆ ಚೆನ್ನಾಗಿ ವಿದ್ಯೆಯ ಕಲಿಸೋ ಮರೆಯದಂತೆ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮಾತೆಯನ್ನು ಪಾಲಿಸಬಾರದೆ ನಿನ್ನ ನಂಬಿದೆ ಶಾರದೆಯೇ ಶಾರದೆ ಸಾಧು ಸನ್ಮತಿಯ ಕೊಡು ಯಾವಾಗಲೂ ಆ ಸಾಧು ಸನ್ಮತಿಯ ಯಾವಾಗಲೂ ಮಾಧುರ್ಯ ವಚನ ನೀಡು ವಾದ ತರ್ಕದಲ್ಲೂ ವರದಯ ಮಾಡು ಆದಿ ಶೃಂಗೇರಿ ಶಾರದೆ ನೀ ದಯ ತೋರೋ ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನವ ನೀಡು ಸಮೃದ್ಧನಿಗೆ
ಅವನ ಸುಂದರವಾದ ಯಕ್ಷಗಾನೀಯ ಹಾಡಿಗೆ ಚೆಂಡೆಯಲ್ಲಿ ಸಹಕಾರವನ್ನು ಕೊಟ್ಟವನು ಸೃಜನ್ ಶಗರಿತಾಯ. ಅವನು 7ನೇ ತರಗತಿಯವನು. ಜೊತೆಗೆ ಅವನಿಗೆ ಮದ್ದಳೆಯಲ್ಲಿ ಅವನಿಗೆ ಸಹಕಾರವನ್ನು ಕೊಟ್ಟವರು ನಮ್ಮ ಹಾಸ್ಟೆಲಿನ ವಾರ್ಡನ್ ಬಟ್ಟೆಮೂಲೆ ಮುರಳೀಧರ
ಅವರಿಗೂ ಕೂಡ ಶಾಲೆಯ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಟ್ರಸ್ಟಿಗಳಲ್ಲಿ ಓರ್ವರು ಶಾಲೆಯ ಎಲ್ಲ ಆಗುಹೋಗುಗಳನ್ನು ಒಂದು ಸನ್ಮನಸ್ಸಿನಿಂದ ಮಾರ್ಗದರ್ಶನವನ್ನು ನೀಡುತ್ತಾ ಎಲ್ಲ ರೀತಿಯ ಸಹಕಾರಗಳನ್ನು ನೀಡುತ್ತಾ ಇದನ್ನು ಮುಂದಕ್ಕೆ ಒಯ್ಯಲಿಕ್ಕೆ ಪ್ರೇರಣಾದಾಯಿಯಾಗಿರುವಂಥವರು ವರದಕುಮಾರಿ ಮಿಯಾಳ ಇವರು. ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಾಲೆಯ ಮುಖ್ಯ ಗುರುಗಳನ್ನು, ಆಡಳಿತಾಧಿಕಾರಿಗಳನ್ನು, ಶಾಲಾ ವಿದ್ಯಾರ್ಥಿ ನಾಯಕನನ್ನು, ಸೇರಿರುವಂತಹ ಎಲ್ಲ ಪತ್ರಕರ್ತ ಬಂಧುಗಳನ್ನು, ಎಲ್ಲ ಹಿತೈಷಿಗಳನ್ನು, ಹಾಗೆಯೇ ಈ ಶಾಲೆಯ ಶಿಕ್ಷಕರನ್ನು ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಶಾಲೆ ಇವತ್ತು ಸಾಮಾನ್ಯವಾಗಿ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು, ಸೌಲಭ್ಯಗಳನ್ನು ಹೊಂದುತ್ತಾ ಬಂದಿದೆ. ಮುಖ್ಯವಾಗಿ ಶಾಲೆಯ ಧ್ಯೇಯ ಇದ್ದಿರುವಂಥದ್ದು ಶಿಕ್ಷಣ, ಮಾರ್ಕು ಇವತ್ತಿನ ಸ್ಪರ್ಧಾ ಜಗತ್ತಿನಲ್ಲಿ ಅತ್ಯಂತ ಮುಖ್ಯ. ಹಾಗಾಗಿ ಅತ್ಯುತ್ತಮವಾದ ಇಂಗ್ಲೀಷು ಬದುಕಲಿಕ್ಕೋಸ್ಕರ, ಅತ್ಯುತ್ತಮವಾದಂತಹ ಕನ್ನಡ ನಮ್ಮ ನಾಡನುಡಿ ನಮ್ಮ ಜ್ಞಾನಕ್ಕೋಸ್ಕರ, ಸಂಸ್ಕೃತ ನಮ್ಮ ಮೂಲವಾದಂತಹ ಜ್ಞಾನ ರಾಶಿಯನ್ನು ಹೊಂದಿರುವಂತಹ ಭಾಷೆ, ಸಂಸ್ಕೃತಿಯ ಭಾಷೆ, ಎಲ್ಲ ಭಾಷೆಗಳಿಗೂ ತಾಯಿ ಭಾಷೆ ಅದು. ಅದರ ಜೊತೆಗೆ ರಾಷ್ಟ್ರಭಾಷೆ ಹಿಂದಿ, ಹೀಗೆ ಮತ್ತು ನಮ್ಮ ಸ್ಥಳೀಯ ಭಾಷೆ ತುಳು. ಈ 5 ಭಾಷೆಗಳ ಕಲಿಕೆ ಮಕ್ಕಳನ್ನು ಅತ್ಯಂತ ಸಂಪೂರ್ಣವಾದಂತಹ ಅವರಲ್ಲಿ ಮನಸ್ಸಿನ ಒಂದು ಭಾಗವಾಗಿ ಅವರು ಸಮೃದ್ಧವಾಗಿ ಬೆಳಿಬೇಕು ಅಂತ ಅದಕ್ಕೆ ಒಂದು ಆದ್ಯತೆಯನ್ನು ನೀಡಲಾಗಿದೆ, ಅಂಕಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ ಮತ್ತು ನಿರ್ದಿಷ್ಟವಾದಂತಹ ಕಲಿಕೆಯ ವಿಧಾನವನ್ನು ಅನುಸರಿಸಲಾಗಿದೆ. ಇದರ ಜೊತೆಗೆ ಇವತ್ತು ನಾವು ಕಾಣ್ತಾ ಇರುವಂಥದ್ದು ಏನು ಅಂದರೆ, ಜಗತ್ತು ವ್ಯವಹಾರದತ್ತ ಸಾಗುತ್ತಾ ಇದೆ. ಎಲ್ಲರೂ ವ್ಯಾವಹಾರಿಕವಾಗಿ ಚಿಂತನೆ ಮಾಡ್ತಾರೆ, ಪ್ರತಿಯೊಂದು ಕೂಡ ತನಗೇನು ಲಾಭ ಅಂತ ನೋಡಿಕೊಳ್ಳುವಂಥ. ಆದರೆ ನಮ್ಮ ವಿದ್ಯಾಸಂಸ್ಥೆ ವ್ಯತಿರಿಕ್ತವಾಗಿ ಪುರಾಣದ ಜ್ಞಾನ, ಉನ್ನತ ವ್ಯಕ್ತಿತ್ವಗಳ ಪರಿಚಯ, ಸಂಸ್ಕಾರ, ಶ್ಲೋಕಗಳು, ಧಾರ್ಮಿಕತೆ, ನೈತಿಕತೆ ಇದೆಲ್ಲವನ್ನು ವಿದ್ಯಾರ್ಥಿಗಳಲ್ಲಿ ಒಳಮೂಡಿಸಿ ಅವರ ವೇಷಭೂಷಣದಿಂದ ಹಿಡಿದು ಜೀವನ ಶೈಲಿ ಕೂಡ ಭಾರತೀಯತೆಯತ್ತ ಸಾಗಬೇಕು ಅಂತ ಪ್ರಯತ್ನವನ್ನು ನಾವು ಪಡ್ತಾ ಇರುವಂಥವರು. ಸಂಪೂರ್ಣ ಯಶಸ್ವಿಯಾಗಿದ್ದೇವೆ ಅಂತ ಹೇಳಿದರೆ ಕಷ್ಟ ಸಾಧ್ಯ. ಆದರೆ ಆ ದಿಸೆಯಲ್ಲಿ ಹೆಜ್ಜೆಯನ್ನು ಇಡುತ್ತಾ ಪ್ರತಿಯೋರ್ವ ವಿದ್ಯಾರ್ಥಿಯೂ ಕೂಡ ಈ ದೇಶದ ಒಬ್ಬ ಜ್ಞಾನಿಯಾಗಬೇಕು, ಈ ದೇಶದ ಒಬ್ಬ ಚಿಂತಕನಾಗಬೇಕು, ಸ್ವತಂತ್ರ ಚಿಂತನೆಯನ್ನು ಹೊಂದಿರುವ ಒಬ್ಬ ವ್ಯಕ್ತಿಯಾಗಿ ಅವನು ಈ ಸಮಾಜದಲ್ಲಿ ಬಾಳಬೇಕು ಅನ್ನುವಂಥದ್ದು ಈ ವಿದ್ಯಾಸಂಸ್ಥೆಯ ಆಶಯ. ಅದಕ್ಕೋಸ್ಕರ ಎಲ್ಲ ಶಿಕ್ಷಕರು ಕೂಡ ಬೇರೆ 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 ವಿಭಾಗಗಳಲ್ಲಿ ಅವರು ಶ್ರಮಿಸ್ತಾ ಇದ್ದಾರೆ. ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋದಿಲ್ಲ, ಪರಮ ಪೂಜ್ಯರಿಗೆ ಅವರ ಸಮಯವನ್ನು ನಾವು ಹೆಚ್ಚು ವ್ಯಯ ಮಾಡುವ ಹಾಗಿಲ್ಲ. ನಮ್ಮ ಶಿಕ್ಷಣದ ಸಾಧನೆ ಹೊರ ಜಗತ್ತಿಗೆ ತಿಳಿಯುವಂಥದ್ದು ಅಂಕಗಳಿಂದಾಗಿ. ಹಾಗಾಗಿ ಇವತ್ತು ನಾವು ನೆನಪಿಸಿಕೊಳ್ಳಬೇಕಾದ್ದು 2 ನಮ್ಮ SSLC ಬ್ಯಾಚ್ಗಳನ್ನು. ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳಲ್ಲಿ 50% ಮಂದಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾದರು, 50% ಮಂದಿ ಫಸ್ಟ್ ಕ್ಲಾಸಲ್ಲಿ ಪಾಸಾದರು. ಅಲ್ಲಿಗೆ ನಮ್ಮ ರಿಸಲ್ಟು ಮುಕ್ತಾಯ, 100% ಫಲಿತಾಂಶ. 2ನೇ ಬ್ಯಾಚು ಅವರಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದೀವಿ, ಮೊದಲನೇ ಬ್ಯಾಚನ್ನು ನೀವು ಮೀರಬೇಕು ಅಂತ. ಕಳೆದ ಬಾರಿಯ ಬ್ಯಾಚು 50% ಮಂದಿ ಅಂದರೆ 18ರಲ್ಲಿ 9 ಮಂದಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾದರು, 50% ಮಂದಿ ಫಸ್ಟ್ ಕ್ಲಾಸಲ್ಲಿ ಪಾಸಾದರು. ನಮ್ಮ ಕೊನೆಯ ವಿದ್ಯಾರ್ಥಿ ಅವನು 71%ನಲ್ಲಿ ಪಾಸಾದ. ಹಾಗಾಗಿ ಈ ಒಂದು ಸಾಧನೆ ಇದು ಸತತವಾದ ವಿದ್ಯಾರ್ಥಿಗಳ ಪರಿಶ್ರಮ. ಅದರಲ್ಲೂ 614 ಅಂಕವನ್ನು ಗಳಿಸಿರುವಂತಹ ಮೋಕ್ಷಿತ್ ಅವನು ನಿಜವಾಗಿ 620 ಹತ್ತಿರ ಹೋಗುವವನು. ಅವನೇ ಸರಿಯಾದ ಉತ್ತರವನ್ನು ಬರೆದು ತಪ್ಪು ಮಾಡಿದೆ ಅಂತ ಹೇಳಿದ, ಅದಕ್ಕೆ ಹೊಡೆದು ಹಾಕಿದೆ ಅಂತ. ಇಲ್ಲದ್ರೆ 620 ಗಳಿಸುವವನೇ ಅವನು. ಅಷ್ಟು ಉನ್ನತ ಪ್ರತಿಭಾಶಾಲಿ. ಜೊತೆಗೆ ಹಲವಾರು ಮಕ್ಕಳು ಅವರು 90%ಗಿಂತ ಮೇಲೆ ಇದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳು ಒಂದು ಹಂತದಲ್ಲಿ ಮಾರ್ಕನ್ನು ಗಳಿಸುವಂಥದ್ದು ಟೋಟಲ್ ನಮ್ಮ ಶಾಲೆಯ ಕ್ವಾಲಿಟಿ. ಜಿಲ್ಲೆಯಲ್ಲಿ 11ನೇ ಸ್ಥಾನದಲ್ಲಿದ್ದೇವೆ, ತಾಲೂಕಿನಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. 93.40 ನಮ್ಮ ಕ್ವಾಲಿಟಿ
ಇಂಡೆಕ್ಸು ಸರ್ಕಾರವೇ ಇಲಾಖೆಯೇ ನೀಡಿರುವಂಥದ್ದು. ಇದಕ್ಕಾಗಿ ನಾವು ಎಲ್ಲ ಶಿಕ್ಷಕ ಬಂಧುಗಳನ್ನು ವಿದ್ಯಾರ್ಥಿಗಳನ್ನು ಅಭಿನಂದಿಸ್ತಾ ಇದ್ದೇವೆ. ಈ ವರ್ಷದ ಬ್ಯಾಚಿಗೆ ಇದು ಇನ್ನೊಂದು ಸವಾಲು, ಇದಕ್ಕಿಂತ ಹೆಚ್ಚು ಅವರು ಹೋಗಬೇಕಾಗಿದೆ ಅಂತ. ನನಗೆ ಖುಷಿ ಆಗೋದೇನೆಂದರೆ, ನಾನು ಈ ಸಂದರ್ಭದಲ್ಲಿ ಒಂದು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ, ಸಂಸ್ಕೃತದ ಸರಾಸರಿ, ಪ್ರಥಮ ಭಾಷೆ ಸಂಸ್ಕೃತದ ಸರಾಸರಿ 91.8 ಸರಾಸರಿ, ಎಲ್ಲ ವಿದ್ಯಾರ್ಥಿಗಳ ಸರಾಸರಿ. ಕನ್ನಡದ ಸರಾಸರಿ 91.6, ಹಿಂದಿ ಸರಾಸರಿ 89.6, ಕನ್ನಡದ ತೃತೀಯ ಭಾಷೆಯ ಸರಾಸರಿ 81.6, ಇಂಗ್ಲೀಷು ಸರಾಸರಿ 90.3, ಗಣಿತ, ವಿಜ್ಞಾನ ಮತ್ತು ಸೋಷಿಯಲ್ನ ಸರಾಸರಿ ಹತ್ತಿರ 80. ಇದು ಯಾಕೆ ಹೇಳಿದೆ ಅಂದರೆ, ಎಲ್ಲ ವಿದ್ಯಾರ್ಥಿಗಳಲ್ಲೂ ಎಲ್ಲ ಸಬ್ಜೆಕ್ಟ್ಗಳಲ್ಲಿಯೂ ಅತ್ಯುತ್ತಮವಾದ ಮಾರ್ಕನ್ನು ಗಳಿಸಿದ್ದಾರೆ ಅಂತ. ಆ ಸರಾಸರಿಗೋಸ್ಕರ ಅದನ್ನು ನಾನು ಹೇಳಿದೆ. ಸಂಸ್ಕೃತದಲ್ಲಿ 3 ಮಂದಿ ಔಟ್ ಆಫ್ ಔಟ್ ತೆಗೆದಿದ್ದಾರೆ, 125ರಲ್ಲಿ 125 3 ಮಂದಿ ತೆಗೆದಿದ್ದಾರೆ. ಕನ್ನಡದಲ್ಲಿ ಒಬ್ಬಳು, ಹಿಂದಿಯಲ್ಲಿ ಒಬ್ಬಳು, ಕನ್ನಡ ತೃತೀಯ ಭಾಷೆಯಲ್ಲಿ ಒಬ್ಬಳು ಮತ್ತು ಇಂಗ್ಲೀಷ್ನಲ್ಲಿ ಒಬ್ಬಳು ಔಟ್ ಆಫ್ ಔಟ್ ಮಾರ್ಕನ್ನು ಗಳಿಸಿರ್ತಾರೆ. ಆರಾಧ್ಯ, ಮೋಕ್ಷಿತ್, ಲಿಖಿತ್ ಇವರು ಸಂಸ್ಕೃತದಲ್ಲಿ, ಜಿಸ್ಮಿತಾ ಕನ್ನಡದಲ್ಲಿ, ರಾಶಿ ಹಿಂದಿಯಲ್ಲಿ, ಆರಾಧ್ಯ ಕನ್ನಡದಲ್ಲಿ, ಜಿಸ್ಮಿತಾ ಇಂಗ್ಲೀಷ್ನಲ್ಲಿ ಔಟ್ ಆಫ್ ಔಟ್ ಮಾರ್ಕನ್ನು ಗಳಿಸಿರ್ತಾರೆ. ಈ ಎಲ್ಲ ಸಾಧನೆಗಳ ಹಿಂದೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಶ್ರಮ ಮತ್ತು ಶಿಕ್ಷಕರ ಶ್ರಮ ಇದೆ. ಅದಕ್ಕೋಸ್ಕರ ಅವರನ್ನು ಮತ್ತೆ ಅಭಿನಂದಿಸ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ನಮ್ಮ ಪುತ್ತೂರಿನ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ರೈಯವರು ಕೂಡ ಬಂದಿದ್ದಾರೆ. ಅವರು ನೇರವಾಗಿ ನಮ್ಮ ವಸತಿ ನಿಲಯದ ಉದ್ಘಾಟನೆಯನ್ನು ಮಾಡಿ ನಮ್ಮ ಜೊತೆಗೆ ವೇದಿಕೆಯಲ್ಲಿ ಸೇರಿಕೊಳ್ಳಲಿಕ್ಕಿದ್ದಾರೆ. ಅವರ ಜೊತೆಗೆ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶಿವನಾಥ್ ರೈ ಮೇಗಿನಗುತ್ತು ಅವರು ಕೂಡ ನಮ್ಮ ಜೊತೆಗೆ ಈಗ ಪಾಲ್ಗೊಳ್ಳಲಿದ್ದಾರೆ. ಸನ್ಮಾನ್ಯ ಶಾಸಕರು ನಮ್ಮ ವಸತಿ ನಿಲಯದ ಉದ್ಘಾಟನೆಯನ್ನು ಮಾಡಿ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡೊಡನೆಯೇ ಪರಮಪೂಜ್ಯರಾದ ಶ್ರೀಪಾದರಿಗೆ ನಮ್ಮೆಲ್ಲರ ಪರವಾದ ಒಂದು ಗೌರವ ಸಮರ್ಪಣೆ ನಡೀಲಿಕ್ಕಿದೆ. ಹಾಗೆಯೇ ಉಳಿದ ಎಲ್ಲ ಅತಿಥಿಗಳಿಗೂ ಕೂಡ ಒಂದು ಗೌರವಾರ್ಪಣೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ತದನಂತರ ಶ್ರೀಪಾದರು ಆಶೀರ್ವಚನವನ್ನು ನೀಡಲಿಕ್ಕೆ ಇದ್ದಾರೆ. You
ನಮ್ಮ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶಿವನಾಥ್ ರೈ ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇದೀಗ ತಾನೇ ನಮ್ಮ ವಸತಿ ನಿಲಯದ ಉದ್ಘಾಟನೆಯನ್ನು ನಮ್ಮ ಪ್ರೀತಿಯ ಶಾಸಕರು ಮಾಡಿದ್ದಾರೆ. ಅವರು ನಮ್ಮ ಜೊತೆಗೆ ವೇದಿಕೆಯಲ್ಲಿ ಬಂದು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕು ಅಂತ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಈಗಾಗಲೇ ನಾವು ಸ್ವಾಗತ ಭಾಷಣ ಮಾಡ್ತಾ ಇದ್ದ ಹಾಗೆ ಪುತ್ತೂರಿನ ಮಾನ್ಯರಾದ ಜನಪ್ರಿಯರು, ಅತ್ಯಂತ ಉತ್ಸಾಹಶಾಲಿಗಳು, ಆಡಳಿತದಲ್ಲಿ ಚುರುಕನ್ನು ಮುಟ್ಟಿಸುವಂತಹ ದೃಢವಾದ ನಾಯಕತ್ವವುಳ್ಳವರು ಆದಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ನಮ್ಮ ಪ್ರೀತಿಯ ಶಾಸಕರು, ಪುತ್ತೂರಿನ ವಿಧಾನಸಭಾ ಕ್ಷೇತ್ರವನ್ನು ಮುನ್ನಡೆಸ್ತಾ ಇರುವಂಥವರು. ಅವರ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರನ್ನು ಸರಸ್ವತಿ ವಿದ್ಯಾಮಂದಿರ ಶಾಲೆಗೆ ಸ್ವಾಗತಿಸ್ತಾ ಇದ್ದೇನೆ. ಅಶೋಕ್ ಕುಮಾರ್ ರೈ ಸರ್ ಅವರಿಗೋಸ್ಕರ ನಾನು ಶಾಲೆಯ ಪರಿಚಯವನ್ನು ಪುಟ್ಟದಾಗಿ ಇನ್ನೊಂದ್ಸಲ ಮಾಡ್ತೇನೆ. ಸರ್, ನಾವು 2011ನೇ ಇಸ್ವಿಯಲ್ಲಿ ಸಾಮಾನ್ಯ ಈ ಶಾಲೆಯನ್ನು ಆರಂಭ ಮಾಡಿರ್ತೇವೆ. ಮೊದಲನೇದಾಗಿ ಬಾಡಿಗೆ ಕಟ್ಟಡದಲ್ಲಿ 3 ವರ್ಷ ಈ ಶಾಲೆ ನಡೆದು, ಆಮೇಲೆ ಈ ಪ್ರಸ್ತುತ ಸ್ಥಳದಲ್ಲಿ ಈ ಸಣ್ಣ ಪುಟ್ಟದಾಗಿ ಬಲಬದಿಯ ಬಿಲ್ಡಿಂಗಲ್ಲಿ ಆರಂಭ ಆದಂಥ ಶಾಲೆ ಇವತ್ತು 2 ವಿಭಾಗಗಳನ್ನು ಹೊಂದಿ ಪ್ರಿಕೆಜಿಯಿಂದ ಹಿಡಿದು 10ನೇ ತರಗತಿಯವರೆಗೆ ತರಗತಿಗಳನ್ನು ನಡೆಸ್ತಾ 400 ವಿದ್ಯಾರ್ಥಿಗಳನ್ನು ಹೊಂದಿರುತ್ತದೆ. ಎಲ್ಲ ಅನುಮತಿಗಳನ್ನು, ರೆಕಗ್ನಿಷನ್ಗಳನ್ನು 2027ರವರೆಗೆ ನಾವು ಪಡೆದು ಶಾಲೆಯಲ್ಲಿ ಅಗ್ನಿಶಾಮಕ, ಕಟ್ಟಡ ಸುರಕ್ಷೆ ಎಲ್ಲವನ್ನು ಕೂಡ ಹೊಂದಿಕೊಂಡಿರ್ತೇವೆ. ಮನೆಯರಾದ ಶಿವನಾಥ್ ರೈ ಅವರು ಅವರ ಮಗಳನ್ನು ಮೊದಲನೇ ಬ್ಯಾಚಿಗೆ ನಮಗೆ ಸೇರಿಸಿ ಅಲ್ಲಿಂದ ಅವರು ನಮ್ಮ ಜೊತೆಗೆ ಇದ್ದಾರೆ. ನಮ್ಮ 2 ವರ್ಷದ SSLCಯ ಬ್ಯಾಚ್ಗಳು ಹೋಗಿ SSLCಯಲ್ಲಿ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ವಿದ್ಯಾರ್ಥಿಗಳು ದಾಖಲು ಮಾಡಿರ್ತಾರೆ. ಕ್ವಾಲಿಟಿಯ ಮಟ್ಟದಲ್ಲಿ 93.40 ಸರ್ಕಾರ ನಮಗೆ ಕ್ವಾಲಿಟಿ ಇಂಡೆಕ್ಸ್ ಅನ್ನು ನೀಡಿರ್ತದೆ. 2 ಬಾರಿಯೂ 100% ಫಲಿತಾಂಶವನ್ನು ಹೊಂದಿ ಕಳೆದ ಬಾರಿ 614 ನಮ್ಮ ಹೈಯೆಸ್ಟ್. ಉಳಿದಂತೆ ಅರ್ಧವಾರ್ಷಿ ಮಕ್ಕಳು ಡಿಸ್ಟಿಂಕ್ಷನ್ ಅಲ್ಲಿ, ಅರ್ಧವಾರ್ಷಿ ಮಕ್ಕಳು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಟೋಟಲ್ ಆಗಿ ನಮ್ಮದು ಅತ್ಯುತ್ತಮ ಫಲಿತಾಂಶ ದಾಖಲಾಗಿರ್ತದೆ.
ಅದರಲ್ಲೂ ಕೂಡ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಈಗಾಗಲೇ ನಾನು ಶಾಸಕರು ಬರುವಾಗ ಓದ್ತಾ ಇದ್ದೆ. ಸಂಸ್ಕೃತದಲ್ಲಿ 3 ಮಂದಿ ಔಟ್ ಆಫ್ ಔಟ್, ಕನ್ನಡದಲ್ಲಿ ಜಿಷ್ಮಿತಾ, ಹಿಂದಿಯಲ್ಲಿ ರಾಶಿ ರೈ, ಕನ್ನಡದಲ್ಲಿ ಆರಾಧ್ಯ ತೃತೀಯ ಭಾಷೆಯಲ್ಲಿ, ಇಂಗ್ಲಿಷ್ನಲ್ಲಿ ಜಿಷ್ಮಿತಾ, ಸಂಸ್ಕೃತ ಆರಾಧ್ಯ, ಮೋಕ್ಷಿತ್ ಮತ್ತು ಲಿಖಿತ್ ಇವರು ಔಟ್ ಆಫ್ ಔಟ್ ಅನ್ನ ಪಡೆದಿರ್ತಾರೆ. ಹಾಗಾಗಿ ಇದ್ದ 18 ವಿದ್ಯಾರ್ಥಿಗಳಲ್ಲಿ ಬಹುತೇಕರು ಈ ರೀತಿಯ ಸಾಧನೆಯನ್ನ ಮಾಡಿರೋದು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಗುಣಮಟ್ಟ, ಶಾಲೆಯ ಗುಣಮಟ್ಟ ಮತ್ತು ಶಿಕ್ಷಕರ ಸೇವೆಯ ದ್ಯೋತಕ. ಈಗ ಎಲ್ಲ ಸದ್ಯದ ಸ್ಥಿತಿಯಲ್ಲಿ ಸೌಲಭ್ಯವನ್ನ ಶಾಲೆ ಹೊಂದಿರ್ತದೆ. ಎಲ್ಲ ಮಕ್ಕಳಿಗೂ ಕೂಡ ನಾವು ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನು ಅಂಕ ಗಳಿಕೆಯ ಶಿಕ್ಷಣದ ಜೊತೆಗೆ ನೀಡ್ತಾ ಇದ್ದೇವೆ. ಅದು ನಮ್ಮ ಧ್ಯೇಯ ಕೂಡ. ಇಲ್ಲಿಯ ಮಕ್ಕಳು ಸಮಾಜದಲ್ಲಿ ಒಬ್ಬೊಬ್ಬನು ಕೂಡ ಸ್ವತಂತ್ರ ಚಿಂತಕನಾಗಬೇಕು, ಸ್ವತಂತ್ರವಾಗಿ ವಿಮರ್ಶೆಯನ್ನ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಪ್ರಶ್ನಿಸಿ ಜ್ಞಾನವನ್ನ ಪಡೆದುಕೊಳ್ಳಬೇಕು. ಅದಕ್ಕೋಸ್ಕರ ನಾವು ಆ ರೀತಿಯ ಶಿಕ್ಷಣವನ್ನ ಶಾಲೆಯಲ್ಲಿ ನೀಡ್ತಾ ಇದ್ದೇವೆ. ಯಕ್ಷಗಾನ, ಸ್ಕೌಟ್ ಗೈಡ್ಸು, ಭರತನಾಟ್ಯ, ಕರಾಟೆ ಮತ್ತಿತರ ಕ್ರಾಫ್ಟ್, ಡ್ರಾಯಿಂಗ್ ಎಲ್ಲವನ್ನು ಕೂಡ, ಯೋಗ ಎಲ್ಲವನ್ನು ನಾವು ತರಬೇತಿಗಳನ್ನು ನೀಡ್ತಾ ಇದ್ದೇವೆ. ಆದ್ದರಿಂದಾಗಿ ಮಕ್ಕಳು ವಿವಿಧ ಸ್ಪರ್ಧೆಗಳಲ್ಲೂ ಕೂಡ ಸಾಧನೆಯನ್ನ ತೋರಿದ್ದಾರೆ. ಪುತ್ತೂರಿನಲ್ಲಿ ಸರಸ್ವತಿ ವಿದ್ಯಾಮಂದಿರ ಎಂಬ ಪುಟ್ಟ ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಬೆಳೀತಾ ತನ್ನ ಶಿಕ್ಷಣದಲ್ಲಿ ತನ್ನ ಮಾರ್ಕನ್ನ, ಗುರುತನ್ನ ಮಾಡುತ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ವಸತಿ ನಿಲಯವನ್ನ ಉದ್ಘಾಟನೆ ಮಾಡಿರುವಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಪುತ್ತೂರಿನ ಅತ್ಯಂತ ಜನಪ್ರಿಯರಾದಂತಹ ಕ್ರಿಯಾಶೀಲ ಶಾಸಕರು, ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಹೇಳುತ್ತಾ, ಈ ವಸತಿ ನಿಲಯದ ಉದ್ಘಾಟನೆ ಅವರ ಕೈಯಿಂದ ಆದದ್ದು ಇನ್ನಷ್ಟು ಮಕ್ಕಳಿಗೆ ಆಶ್ರಯ ತಾಣವಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ಪರಮ ಪೂಜ್ಯ ಎಡನೀರು ಮಠಾಧೀಶರಿಗೆ ಶಾಲೆಯ ಎಲ್ಲರ ಪರವಾಗಿ ನಾವು ನಮ್ಮ ಪ್ರಣಾಮಪೂರ್ವಕ ಗೌರವವನ್ನು ಸಲ್ಲಿಸಲಿಕ್ಕೆ ಇದ್ದೇವೆ. ಇದನ್ನು ನಮ್ಮ ಶಾಲಾ ಸಂಚಾಲಕರು ನಡೆಸಿಕೊಡಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಳ್ತೇನೆ. ಇದೀಗ ನಮ್ಮ ಜೊತೆಗೆ ಸೇರಿಕೊಂಡ ನಮ್ಮ ಜನಪ್ರಿಯ, ನಮ್ಮೆಲ್ಲರ ನೆಚ್ಚಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರು, ಅವರನ್ನು ಶಾಲಾ ಸಂಚಾಲಕರು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮತ್ತೊಬ್ಬರು ನಮ್ಮ ಜೊತೆಗೆ ಇರುವವರು ಮಾಡತಾರು ಶ್ರೀ ವೆಂಕಟರಮಣ ಭಟ್ ಅವರು. ನಮ್ಮ ಊರಿನವರೇ, ನಮ್ಮ ಊರಿನ ಒಬ್ಬ ಅತ್ಯುತ್ತಮ ಕೃಷಿಕ. ಅವರು ನಮ್ಮ ಶಾಲೆಗೆ ಆತ್ಮೀಯ ಶಾಸಕರು ನಮ್ಮ ಶಾಲೆಗೆ ಪ್ರಪ್ರಥಮ ಬಾರಿಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಶಾಲನ್ನ ಹೊದಿಸಿ ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ. ಹಾಗೆ ನಮ್ಮ ಶಿವನಾಥ ರೈ ಅವರು ಕಳೆದ ವರ್ಷದ ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು. ಅವರು ನಮ್ಮವರೇ, ಹಾಗಾಗಿ ಅವರೇ ಸ್ವಾಗತವನ್ನ ಮಾಡ್ತಾರೆ. ಅವರಿಗೆ ಇನ್ನೊಂದು ಶಿಕ್ಷಕ ರಕ್ಷಕ ಸಂಘ ಅಧಿಕಾರ ಸ್ವೀಕಾರ ಮಾಡುವವರೆಗೆ ಅವರ ಅಧಿಕಾರ ಇರೋದರಿಂದ ಅವರಿಗೆ ಈ ಗೌರವವನ್ನು ನಾವು ನೀಡ್ತಾ ಇದ್ದೇವೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ, ಮುಂದೆಯೂ ಕೂಡ ಅವರ ಮಗಳು ವಿದ್ಯಾಭ್ಯಾಸವನ್ನು ಮುಗಿಸಿದ್ರು ಅವರು ನಮ್ಮ ಶಾಲೆಯ ಒಂದು ಭಾಗವಾಗಿ ಇರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಡನೀರು ಮಠಾಧೀಶಂ ಸಚ್ಚಿದಾನಂದ ಭಾರತೀಂ ಯಕ್ಷ ನೃತ್ಯ ಕಲಾಸಕ್ತಂ ನವಮಿ ಶ್ರೀಕೃಷ್ಣ ಪೂಜಕಂ. ಎಡನೀರು ಮಠ ಶ್ರೀಪಾದರ ಗುರುಗಳ ಕಾಲದಿಂದಲೂ ಕೂಡ ತನ್ನ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕವಾದ
ಶ್ರೀಮಂತಿಕೆಗೆ ನಮ್ಮ ಸುತ್ತ ಎಲ್ಲ ತುಂಬ ಪ್ರಸಿದ್ಧಿಯಾದದ್ದು. ಅನೇಕ ಮಂದಿ ಕಲಾವಿದರು, ಅನೇಕ ಮಂದಿ ಸಾಹಿತಿಗಳು ಎಡನೀರು ಮಠದ ಆಶ್ರಯದಲ್ಲಿ ಬದುಕನ್ನೇ ಕಳೆದದ್ದು ಉಂಟು. ಅಷ್ಟು ಉದಾರವಾದ ಒಂದು ಮಠ. ಹಾಗೆ ಶ್ರೀಪಾದರು ಸಚ್ಚಿದಾನಂದ ಭಾರತಿ ಅಂತ ಅವರ ನಾಮಧೇಯ. ಅವರು ನಮ್ಮ ಶಾಲೆಗೆ ಬಂದು ನಮ್ಮೆಲ್ಲರನ್ನ ಹರಸಿದ್ದಾರೆ. ಅವರೀಗ ನಿಮ್ಮನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕು ಅಂತ ಅವರಲ್ಲಿ ಸಪ್ರಣಾಮ ವಿನಂತಿಸ್ತಾ ಇದ್ದೇನೆ. ಬನ್ನಿ
ಹೊರಬಂದಂತಹ 10ನೇ ತರಗತಿಯ 2 ಬ್ಯಾಚಿನ ವಿದ್ಯಾರ್ಥಿಗಳು ಕೂಡ 100ರಲ್ಲಿ 100 ಶತಮಾನವನ್ನು ತೇರ್ಗಡೆ ಹೊಂದಿ ಈ ಶಾಲೆಗೆ ಕೀರ್ತಿಯನ್ನು ತರುವಲ್ಲಿ ಪ್ರಯತ್ನಿಸಿದ್ದನ್ನು ಅವರು ತಿಳಿಸಿದರು. ಒಂದು ಊರಿನಲ್ಲಿ ಮುಖ್ಯವಾಗಿ ನಮಗೆ ಪೂಜನೀಯವಾಗಿರುವುದು ಆ ಊರಿನ ದೇವಾಲಯ ಮತ್ತು ವಿದ್ಯಾಲಯ. ಈ ಎರಡೂ ಕೂಡ ನಮಗೆ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಹೇಳಿಕೊಡುವಂಥ ಕೆಲಸವನ್ನು ಮಾಡುತ್ತದೆ. ಸಮಾನವಾದಂತಹ ಉದ್ದೇಶಗಳನ್ನು ಹೊಂದಿಕೊಂಡು ಊರಿನಲ್ಲಿ ಕಾರ್ಯವನ್ನು ಆಚರಿಸುವುದರಲ್ಲಿ ಧಾರ್ಮಿಕವಾದಂತಹ ಒಂದು ಅರಿವನ್ನು ಮೂಡಿಸಿದರೆ ಇನ್ನೊಂದು ವಿದ್ಯಾಲಯದಲ್ಲಿ ನಮಗೆ ವಿದ್ಯೆಯನ್ನು ಆರ್ಜಿಸುವಲ್ಲಿ ನಾವು ಸಂಸ್ಕಾರವಂತರಾಗಿ ಸಮಾಜದಲ್ಲಿ ಅನಾವರಣಗೊಳ್ಳಲಿ ವಿದ್ಯಾಲಯಗಳು ತಮ್ಮದೇ ಆದಂಥ ಸೇವೆಯನ್ನು ನೀಡುತ್ತದೆ. ಮುಖ್ಯವಾಗಿ ನಾವು ನೋಡಬೇಕಾದದ್ದು ಎರಡು ಕಡೆಯಲ್ಲಿ ಕೂಡ ದೇವಾಲಯ ಇರಬಹುದು ಅಥವಾ ವಿದ್ಯಾಲಯ ಇರಬಹುದು, ಎಲ್ಲರೂ ಕೂಡ ಯಾವುದೇ ರೀತಿಯ ಜಾತಿ ಭೇದವಿಲ್ಲದೆ ಅಥವಾ ಬಡವ ಬಲ್ಲಿದ ಅನ್ನುವಂಥ ಭೇದವಿಲ್ಲದೆ ಬೆರೀತಾರೆ. ದೇವಾಲಯಕ್ಕೆ ಹೋದರೂ ಕೂಡ ಹಾಗೆ ನಾವು ದೇವರ ಮುಂದೆ ಯಾವುದೇ ರೀತಿಯಂತಹ ಜಾತಿ ಭೇದ ಇರುವುದಿಲ್ಲ ಅಥವಾ ಶ್ರೀಮಂತ ಬಡವ ಅನ್ನುವಂಥ ಭೇದ ಇರುವುದಿಲ್ಲ. ಅಲ್ಲಿ ನಾವು ಹೋದರೆ ನಮಗೆ ಒಂದೇ ನಮ್ಮ ದೃಷ್ಟಿ ಏನಂದರೆ ನಾವು ಭಕ್ತಿಯಲ್ಲಿ ಹೋಗ್ತೇವೆ, ದೇವರನ್ನು ಭಜಿಸಲಿಕ್ಕಾಗಿ ನಾವು ಹೋಗ್ತೇವೆ. ಅದೇ ರೀತಿಯಲ್ಲಿ ವಿದ್ಯಾಲಯದಲ್ಲಿ ಕೂಡ ಪುಟಾಣಿ ಮಕ್ಕಳಿಂದ ತೊಡಗಿ ಎಲ್ಲರೂ ಕೂಡ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಒಂದಾಗಿ ಒಂದೇ ಕೊಠಡಿಯ ಒಳಗೆ ಒಂದೇ ಬೆಂಚಿನಲ್ಲಿ ನಾನು ಯಾರು ನೀನು ಯಾರು ಅನ್ನುವಂಥ ಯಾವುದೇ ಲೆಕ್ಕಾಚಾರಗಳಿಲ್ಲದೆ ನಾವು ಒಂದೇ ತಾಯಿಯ ಮಕ್ಕಳಂತೆ ವಿದ್ಯೆಯನ್ನು ಆರ್ಜಿಸುವಲ್ಲಿ ನಮ್ಮ ಗಮನವನ್ನು ನಾವು ನೀಡ್ತೇವೆ. ಹಾಗಿರುವಾಗ ನಾವೊಂದು ಉತ್ತಮ ಸಂಸ್ಕಾರವನ್ನು ಹೊಂದಿ ಒಂದು ವಿದ್ಯಾಲಯದಿಂದ ನಾವು ಹೊರಗೆ ಬರುವಾಗ ಅಂತಹ ಮನೋಭಾವವನ್ನು ಹೊಂದಿ ನಾವು ಮುಂದೆ ಕೂಡ ಉತ್ತಮ ಪ್ರಜೆಗಳಾಗಿ ಬಾಳುವಲ್ಲಿ ನಾವು ಮನಸ್ಸನ್ನು ಮಾಡಬೇಕು. ಯಾಕಂದರೆ ಇವತ್ತು ಬಹಳಷ್ಟು ಗೊಂದಲಗಳನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಹಾಗಿರುವಾಗ ನಾವೆಲ್ಲ ಹೇಗೆ ವಿದ್ಯಾಲಯದಲ್ಲಿ ಅಣ್ಣ ತಮ್ಮಂದಿರ ಹಾಗೆ ನಾವು ಬಾಳಿದ್ದೇವೆ, ಅದೇ ರೀತಿಯಲ್ಲಿ ಮುಂದೆ ಸಮಾಜದಲ್ಲಿ ಕೂಡ ಆ ರೀತಿಯಲ್ಲಿ ಬದುಕುವಂತಹ ಒಂದು ಮನಸ್ಸನ್ನು ನಾವು ಮಾಡಿದರೆ ಖಂಡಿತವಾಗಿ ಒಂದು ಸ್ವಾಸ್ಥ್ಯವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಕಾರಣರಾಗ್ತೇವೆ ಮತ್ತು ದೇಶದಲ್ಲಿ ಒಂದು ಉತ್ತಮ ಪ್ರಜೆ ಆಗುವಲ್ಲಿ ನಾವು ಅನಾವರಣಗೊಳ್ಳಲಿಕ್ಕೆ ಅದು ಕಾರಣವಾಗ್ತದೆ. ಈಗಾಗಲೇ ನಾವು ದೀಪವನ್ನು ಹೊರಿಸುವಾಗ ನಾವು ಆ ಶ್ಲೋಕವನ್ನು ಕೇಳಿದೆವು, ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತಿ ಅಂತ. ನಮ್ಮ ಧರ್ಮದ ಹಿರಿಮೆಯೇ ಅದು. ಯಾಕಂದರೆ ನಾವು ಶತ್ರುಗಳು ವಿನಾಶವಾಗಬೇಕನ್ನೋದಾಗಿ ನಾವು ಪ್ರಾರ್ಥಿಸೋದಿಲ್ಲ, ಮನುಷ್ಯನಲ್ಲಿರುವಂಥ ಶತ್ರು ಬುದ್ಧಿ ವಿನಾಶ ಆಗಬೇಕನ್ನೋದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗಿರುವಾಗ ಪರಸ್ಪರವಾಗಿ ನಾವು ಪ್ರೀತಿಸುವಂಥ ಮನಸ್ಸನ್ನು ನಮಗೆ ದೇವರು ಕೊಡಬೇಕು. ನಮ್ಮಲ್ಲಿರುವಂಥ ಶತ್ರು ಬುದ್ಧಿ ವಿನಾಶವಾಗಬೇಕನ್ನೋದು ನಮ್ಮ ಪ್ರಾರ್ಥನೆಯ ಮುಖ್ಯ ಉದ್ದೇಶವಾಗಿರ್ತದೆ. ಅಂತಹ ಸಂಸ್ಕಾರಗಳನ್ನು ಅಂತಹ ಸಂಸ್ಕೃತಿಯನ್ನು ನಮ್ಮ ವಿದ್ಯಾಲಯಗಳು ಇವತ್ತು ಬಹಳಷ್ಟು ವಿದ್ಯೆಯ ಜೊತೆಗೆ ಕಲಿಸಿಕೊಡ್ತಾ ಇದೆ. ಯಾಕೆಂದರೆ ನಾವು 100ರಲ್ಲಿ 100 ಅಂಕಗಳನ್ನು ಕಲಿಸೋದು ಖಂಡಿತವಾಗಿಯೂ ಅದು ಮುಖ್ಯವಾದಂಥ ವಿಷಯ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಕಾರ, ನಮ್ಮ ವಿನಯ ಅದು 100ರಲ್ಲಿ 200ರಷ್ಟು ನಾವು ಗಳಿಸಲು ನಾವು ಪ್ರಯತ್ನ ಮಾಡಬೇಕು. ಯಾಕಂದರೆ ನಾವು ಮನುಷ್ಯ ಜನ್ಮ ನಮಗೆ ಸಿಗುವಂಥದ್ದೇ ಬಹಳ ದುರ್ಲಭವಾದಂಥದ್ದು. ಅದರಲ್ಲಿಯೂ ನಾವು ವಿದ್ಯಾವಂತರಾಗೋದು ಇನ್ನಷ್ಟು ದುರ್ಲಭದ ವಿಷಯ. ಮನುಷ್ಯ ಜನ್ಮವನ್ನು ಹೊಂದಿಕೊಂಡು ವಿದ್ಯಾವಂತರಾಗಿ ಅದರ ಜೊತೆಯಲ್ಲಿ ನಾವು ವಿನಯವಂತರಾಗಿರೋದು ಅದು ಮತ್ತಷ್ಟು ದುರ್ಲಭವಾದಂಥ ಒಂದು ವಿಷಯ. ಹಾಗಿರುವಾಗ ನಮ್ಮ ವಿದ್ಯಾಲಯಗಳಲ್ಲಿ ಬಂದು ನಾವು ವಿದ್ಯೆಯನ್ನು ಆರ್ಜಿಸುವ ಜೊತೆಗೆ ವಿನಯವನ್ನು ಕೂಡ ರೂಢಿಸಿಕೊಂಡು ನಮ್ಮ ಹಿರಿಯರಿಗೆ, ನಮ್ಮ ಗುರು ವೃಂದಕ್ಕೆ ಗೌರವವನ್ನು ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ಕೂಡ ಅಂತಹ ಒಂದು ಪರಿಪಾಠವನ್ನು ನಮ್ಮ ಮುಂದಿನ ತಲೆಮಾರಿಗೆ ಕೂಡ ಹೇಳಿಕೊಡುವ ಮೂಲಕ ಉತ್ತಮ ಪ್ರಜೆಗಳಾಗಿರಬೇಕು ಅನ್ನುವಂತಹ ನಮ್ಮ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಪರಿಸರಕ್ಕೆ, ಈ ವಿದ್ಯಾಲಯಕ್ಕೆ ಬಂದು ಬಹಳಷ್ಟು ಸಂತೋಷಗೊಂಡಿದ್ದೇವೆ. ಶ್ರೀ ಅವಿನಾಶ್ ಕೊಡಂಕಿರಿಯವರು ಬಹಳಷ್ಟು ಶ್ರಮಪಟ್ಟು ಅವರ ಸಾರಥ್ಯದಲ್ಲಿ ಈ ವಿದ್ಯಾಲಯ ವಿದ್ಯೆ ಮತ್ತು ಸಂಸ್ಕಾರಗಳನ್ನು ಹೇಳಿಕೊಡುವಂತಹ ಕೆಲಸ ಮಾಡ್ತಾ ಇದೆ.
ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಈ ವಿದ್ಯಾಲಯ ಅಭಿವೃದ್ಧಿಯನ್ನು ಹೊಂದಲಿ. ಯಾಕಂದರೆ 9 ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾದಂತಹ ಈ ವಿದ್ಯಾಲಯ 13 ವರ್ಷಗಳ ಹಿಂದೆ ಇವತ್ತು 400 ವಿದ್ಯಾರ್ಥಿಗಳನ್ನು ಹೊಂದಿ ಈ ಮಟ್ಟದಲ್ಲಿ ಹೆಸರು ಮಾಡಿದೆ ಅಂದರೆ ಖಂಡಿತವಾಗಿಯೂ ಇಲ್ಲಿಯ ವಿದ್ಯೆಯ ಗುಣಮಟ್ಟ ಅನ್ನೋದನ್ನು ನಾವು ಪರಿಗಣಿಸಬೇಕಾಗ್ತದೆ. ಅದೇ ರೀತಿಯಲ್ಲಿ ಆ ಗುಣಮಟ್ಟದ ವಿದ್ಯೆಯನ್ನು ನೀಡುವಲ್ಲಿ ಇಲ್ಲಿಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ದೇವರು ಶಕ್ತಿಯನ್ನು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಈ ನೂತನ ವಸತಿ ನಿಲಯವನ್ನು ಉದ್ಘಾಟಿಸುವಂಥ ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಅಶೋಕ್ ಕುಮಾರ್ ರೈ ಕೊಡಿಮಾಡಿಯವರು ಉಪಸ್ಥಿತರಿದ್ದಾರೆ. ಶಾಸಕರಾಗಿ ಮತ್ತು ಶಾಸಕರಾಗುವ ಮೊದಲೇ ಬಹಳಷ್ಟು ಸಾಮಾಜಿಕವಾಗಿ ತೊಡಗಿಕೊಂಡವರು ಮತ್ತು ಇಂತಹ ದೇವಾಲಯ ವಿದ್ಯಾಲಯಗಳ ವಿಷಯಗಳಲ್ಲಿ ತಮ್ಮದೇ ಆದ ಸೇವೆಯನ್ನು ನೀಡಿದವರು ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದು ಕೂಡ ನಮಗೆ ಅತ್ಯಂತ ಹರ್ಷವನ್ನು ಮಾಡಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀ ವೆಂಕಟರಮಣ ಭಟ್ ಅವರು, ಅಂತೆಯೇ ಶಿಕ್ಷಕ ರಕ್ಷಕ ಸಂಘದ ಶ್ರೀ ಶಿವನಾಥ್ ರೈ ಅವರು, ಈ ವಿದ್ಯಾಸಂಸ್ಥೆಯ ವಿಶ್ವಸ್ತರಾದಂಥ ಶ್ರೀ ವರದಕುಮಾರಿಯವರು, ಇದರ ಆಡಳಿತಾಧಿಕಾರಿ ಶ್ರೀ ಶುಭಾ ಅವಿನಾಶ್ ಅವರು, ಮುಖ್ಯ ಗುರುಗಳಾದಂಥ ಶ್ರೀಮತಿ ದಿವ್ಯಾ ಅವರು, ವಿದ್ಯಾರ್ಥಿ ನಾಯಕರು, ವಿದ್ಯಾರ್ಥಿ ಬಂಧುಗಳು, ವಿದ್ಯಾರ್ಥಿಗಳ ಹೆತ್ತವರು, ಮತ್ತು ಈ ವಿದ್ಯಾಸಂಸ್ಥೆಯ ಅಭಿಮಾನಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ನೆರೆದಿದ್ದೀರಾ. ನಿಮಗೆಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಆ ವಿದ್ಯಾ ದೇವತೆ ಐರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಈ ಸಂಸ್ಥೆಯನ್ನು ಬಹಳ ಸುಂದರವಾಗಿ ಬಹಳ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗ್ತಾ ಇರುವಂತಹ ಇದರ ಅಧ್ಯಕ್ಷರಾದಂತಹ ಶ್ರೀ ಅವಿನಾಶ್ ಕೊಡಂಕಿರಿ ಅವರಿಗೂ ಶ್ರೀದೇವರು ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಆರೋಗ್ಯವನ್ನು ಈ ಸಂಸ್ಥೆ ನಡೆಸುವಲ್ಲಿ ನೀಡಲಿ ಅನ್ನೋದಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹುಡುಗಿಬ್ಳು ತರ ತಿರುಗಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಸರಿ ತಿಂಡಿ ತಿನ್ನೋದಿದ್ರೆ ಹಾಗೆ ಆಗ್ತದೆ ನೋಡಿ. ಬೆಳಿಗ್ಗೆ ತಾಯಿ ತಿಂಡಿ ಕೊಡುವಾಗ ಸರಿ ತಿನ್ನಬೇಕು, ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ನೀರು ಕುಡಿಬೇಕು. ಅದೆಲ್ಲ ಇಲ್ಲದಿದ್ದರೆ ತಲೆ ತಿರುಗ್ತದೆ. ಸರಸ್ವತಿ ವಿದ್ಯಾಮಂದಿರ ಇಂಗ್ಲಿಷ್ ಮೀಡಿಯಂ ಮತ್ತು ಪ್ರಾಥಮಿಕ ಪ್ರೌಢಶಾಲೆ ಇದರ ಶಿಶು ಮಂದಿರ ಮತ್ತು ವಸತಿ ನಿಲಯದ ನೂತನ ಕಟ್ಟಡದ ಉದ್ಘಾಟನಾ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ಕೊಟ್ಟಿರುವಂಥ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರ ಆಶೀರ್ವಾದವನ್ನು ಬೇಡುತ್ತಾ, ಈ ವೇದಿಕೆಯಲ್ಲಿ ಅತಿಥಿಯಾಗಿ ಬಂದಿರುವಂಥ ಹಿರಿಯರು, ಕೃಷಿಕರು, ಗೌರವಾನ್ವಿತರಾದಂಥ ವೆಂಕಟರಮಣ ಭಟ್ ಅವರೇ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು, ಆತ್ಮೀಯರು ಆಗಿರುವಂಥ ಶಿವನಾಥ್ ರೈ ಮೇಗಿನಗುತ್ತವರೇ, ಈ ಶಾಲೆಯ ಅಧ್ಯಕ್ಷರು, ಆತ್ಮೀಯರು ಆಗಿರುವಂಥ ಅವಿನಾಶ್ ಕೊಡಂಕಿರಿ ಅವರೇ, ಮುಖ್ಯ ಗುರುಗಳಾಗಿರುವಂಥ ಶ್ರೀಮತಿ ದಿವ್ಯಾ ಅವರೇ, ಆಡಳಿತಾಧಿಕಾರಿಯಾದಂಥ ಶ್ರೀಮತಿ ಶುಭಾ ಅವಿನಾಶ್ ಅವರೇ, ವಿದ್ಯಾರ್ಥಿ ಸಂಘದ ನಾಯಕನಾಗಿರುವಂಥ ಯಶ್ವಿನ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರ, ವೇದಿಕೆಯ ಎದುರುಗಡೆ ಇರುವಂಥ ಪೋಷಕರೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಸರಸ್ವತಿ ವಿದ್ಯಾಮಂದಿರ ಬಗ್ಗೆ ಅವಿನಾಶ್ ಕೊಡಂಕಿರಿ ಅವರು ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ವಿದ್ಯಾಸಂಸ್ಥೆಗಳನ್ನು ಕಟ್ಟುವುದು ಸುಲಭದ ಕೆಲಸಗಳಲ್ಲ. ಹಿಂದೆ ಅದರ ವಿದ್ಯಾಸಂಸ್ಥೆ ಆದರೆ ಆರ್ಥಿಕವಾಗಿ ಹೆಚ್ಚಿನ ವ್ಯವಸ್ಥೆಗಳು ಅದರಲ್ಲಿ ಇರ್ತಾ ಇತ್ತು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಕಟ್ಟುವುದು, ಬೆಳೆಸುವುದು ಒಂದು ದೊಡ್ಡ
ಕೆಲಸ ಮತ್ತು 1 ವರ್ಷದಲ್ಲಿ 2 ವರ್ಷದಲ್ಲಿ ಆಗುವಂಥದ್ದೆಲ್ಲ ಈಗಲೇ ಉಲ್ಲೇಖ ಮಾಡುವಾಗ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳಿದರು. ನಾವು 10 ಜನ ವಿದ್ಯಾರ್ಥಿಗಳಿಂದ ಆರಂಭ ಬಂದು ಇವತ್ತು 400 ವಿದ್ಯಾರ್ಥಿಗಳಿಗೆ ತಲುಪಿದ್ದೀವಿ ಅಂತ. 400 ವಿದ್ಯಾರ್ಥಿಗಳನ್ನು ತಲುಪಬೇಕಿದ್ರೂ ಆ ವಿದ್ಯಾಸಂಸ್ಥೆಗೆ ಗೌರವ ತರುವಂಥ ಕೆಲಸಗಳು ಇದ್ದರೆ ಮಾತ್ರ ಪೋಷಕರು ವಿದ್ಯಾರ್ಥಿಗಳನ್ನು ಆ ವಿದ್ಯಾಸಂಸ್ಥೆಗೆ ಕಳಿಸುವಂಥದ್ದನ್ನು ಮಾಡ್ತಾರೆ. ಇವತ್ತು ಕ್ವಾಲಿಟಿ ಎಜುಕೇಷನ್ ಬಗ್ಗೆ ನಾವು ಮಾತಾಡಬೇಕಿದ್ರೆ ಕ್ವಾಲಿಟಿ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಲೈಫ್. ಯಾಕಂತ ಹೇಳಿದರೆ ಇವತ್ತು ಹೊಳೆಯುವಂಥ ನಕ್ಷತ್ರಗಳು ಯಾವ ರೀತಿ ಇದೆ ಅದೇ ರೀತಿ ಮಕ್ಕಳು ಕೂಡ ಸಮಾಜದಲ್ಲಿ ಒಂದು ಹೊಳೆಯುವಂಥ ನಕ್ಷತ್ರಗಳು. ತುಂಬ ಜನ ಹಿರಿಯರು ಹೇಳ್ತಾರೆ, ಕೈಗೆ ಹಾಕುವಂಥ ಬಂಗಾರ, ಗಂಟಲಿಗೆ ಹಾಕುವಂಥ ಬಂಗಾರ ಹೊಳೆಯುವ ಲೋಹ ಅಲ್ಲ, ಮನೆಯಲ್ಲಿರುವಂಥ ಮಕ್ಕಳು ನಾವು ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟು ಬೆಳೆಸಿದರೆ ಅವರು ಸಮಾಜದಲ್ಲಿ ಹೊಳೆಯುವಂಥ ಲೋಹಗಳಂತೆ ಇರ್ತಾರೆ. ಅವರು ಆ ಮನೆಯ ಬಂಗಾರ, ಆ ಸಮಾಜದ ಬಂಗಾರ ಅಂತ ಹೇಳ್ತಾರೆ. ಪೋಷಕರು ಹಾಗೆ, ಅವರಿಗೆ ತಿನ್ನಲಿಕ್ಕೆ ಹೊಟ್ಟೆಗೆ ಕಡಿಮೆ ಆದರೂ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅವರ ಮನಸ್ಸಿನಲ್ಲಿ ಇರ್ತದೆ. ವಿದ್ಯಾಭ್ಯಾಸಕ್ಕೆ ಯಾರೂ ಕಡಿಮೆ ಮಾಡುವಂಥ ಪೋಷಕರು ಯಾರೂ ಇಲ್ಲ. ಹೆಚ್ಚಿನ ಗಮನ ಕೊಡುವಂಥದ್ದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ. ವಿದ್ಯಾಭ್ಯಾಸ ಕೊಡಲಿಕ್ಕೆ ಪೋಷಕರಿಗೆ ಮನಸ್ಸಿದ್ರು ವಿದ್ಯಾಸಂಸ್ಥೆಗಳು ಒಳ್ಳೆಯ ರೀತಿಯಲ್ಲಿದ್ದರೆ ಮಾತ್ರ ಅದು ಪರಿಪೂರ್ಣ ಆಗುವಂಥದ್ದು. ಇಲ್ಲಾಂತಾದರೆ ಅದು ಖಂಡಿತ ಸಾಧ್ಯ ಇಲ್ಲ. ಇವತ್ತು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಕ್ವಾಲಿಟಿ ಎಜುಕೇಷನ್ ಕೊಡುವಂಥ ರೀತಿಯಲ್ಲಿ ಸರ್ಕಾರ ಕೂಡ ಆಲೋಚನೆ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಯಾವುದೇ ಒಬ್ಬ ಅಧಿಕಾರಿ ಇಲ್ಲದಿದ್ದರೆ ಯಾವುದೇ ಒಬ್ಬ ಶಾಸಕ ಭಾಷಣ ಮಾಡುವ ಮುಖಾಂತರ ಈ ಸಮಾಜವನ್ನು, ಈ ದೇಶವನ್ನು ವಿಶ್ವಗುರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳು ಕಚೇರಿಯಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತು ಬರೆದ್ರೆ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮುಂದಿನ ಪೀಳಿಗೆ ಏನಿದೆ, ಈ ಮಕ್ಕಳು ಏನಿದ್ದಾರೆ, ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಮಾತ್ರ ಈ ಸಮಾಜ ಮುಂದೆ ಬರಲಿಕ್ಕೆ ಸಾಧ್ಯ. ಆ ರೀತಿಯ ಕೆಲಸಗಳು ಆಗಬೇಕಿದೆ. ಸರ್ಕಾರ ಮಾತ್ರ ಅಲ್ಲ, ಪ್ರೈವೇಟ್ ಪಾರ್ಟಿಸಿಪೇಷನ್ ಕೂಡ ಇದರಲ್ಲಿ ಇಂಪಾರ್ಟೆಂಟ್. ಸರ್ಕಾರ ಎಲ್ಲದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇವತ್ತು ವಿದ್ಯಾಭ್ಯಾಸದ ಎಜುಕೇಷನ್ ಸೆಕ್ಟರನ್ನು ನಾವು ತಗೊಂಡ್ರೆ ಪ್ರೈವೇಟ್ ಸೆಕ್ಟರ್ ಈಸ್ ಲೀಡಿಂಗ್ ಎ ರೋಲ್. ಅಂದರೆ ಹೆಚ್ಚಿನ ವಿದ್ಯಾಸಂಸ್ಥೆಗಳು ಪ್ರೈವೇಟ್ ಸೆಕ್ಟರಲ್ಲಿ ನಡೀತಿರೋದನ್ನು ನಾವು ಕಾಣ್ತೇವೆ. ಆದರೆ ಕ್ವಾಲಿಟಿ ಎಜುಕೇಷನ್ ಈಗ ಸರ್ಕಾರಿ ಶಾಲೆಗಳಲ್ಲೂ ಇಲ್ಲ ಅಂತಲ್ಲ, ಸರ್ಕಾರಿ ಶಾಲೆಗಳು ಕೂಡ ಈಗ ಕ್ವಾಲಿಟಿ ಎಜುಕೇಷನ್ ಕೊಡುವಂಥದ್ದನ್ನು ಆಗ್ತದೆ. ಒಟ್ಟಿನಲ್ಲಿ ಸಮಾಜದಲ್ಲಿ ಎಲ್ಲ ಮಕ್ಕಳಿಗೆ ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ ಸಿಗಬೇಕಿದ್ರೆ ಅಲ್ಲಿ ಕ್ವಾಲಿಟಿ ಎಜುಕೇಷನನ್ನು ಕೊಡುವಂಥದ್ದು ಆಗಬೇಕು. ಇವತ್ತು ನಮ್ಮ ಸರಸ್ವತಿ ವಿದ್ಯಾಮಂದಿರದವರು 10 ಜನರ ಮಕ್ಕಳಿಂದ ಸ್ಟಾರ್ಟ್ ಮಾಡಿ ಈಗ 400 ಮಕ್ಕಳವರೆಗೆ ವಿದ್ಯಾಭ್ಯಾಸ ಕೊಡುವಂಥದ್ದನ್ನು, ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ. ಇಂಗ್ಲೀಷ್ ಮಾಧ್ಯಮ ಕೂಡ ನಾನು ಕನ್ನಡ ಕಡಿಬೇಡಿ ಅಂತ ಹೇಳೋದಿಲ್ಲ, ಬೇಸಿಕ್ ರಿಕ್ವೈರ್ಮೆಂಟ್ ಇಂಗ್ಲೀಷ್ ಮಾಧ್ಯಮ ಕೊಡಲೇಬೇಕು. ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳು ಬೇರೆ ಕಡೆ ಹೋಗುವಾಗ, ಕಾಂಪಿಟಿಷನ್ ಇರುವಾಗ ಅಲ್ಲಿ ಅದನ್ನು ಫೇಸ್ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ರಿಗೂ ಕೆಲವರು ಜಾಸ್ತಿ ಕಳೀತಾರೆ, ಕೆಲವರು ಕಡಿಮೆ ಕಳೀತಾರೆ. ಈಗ ಸ್ವಾಮೀಜಿಗಳು ಆಶೀರ್ವಚನ ಮಾಡುವಾಗ ಹೇಳಿದರು, 100ರಲ್ಲಿ 100 ಮಾರ್ಕ್ ಹೊಡೆಯೋದು ಒಂದೇ ಉದ್ದೇಶ ಅಲ್ಲ, ಅದರ ಜೊತೆಯಲ್ಲಿ ಆಚಾರ ವಿಚಾರ ಸಂಸ್ಕೃತಿ ಎಲ್ಲದನ್ನು ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ನಾವು ಹೇಳಿರುವಂಥ ಭಾಷಣ ಈಗ ಈ ಮಕ್ಕಳಿಗೆ ಏನು ಗೊತ್ತಾಗ್ಲಿಕ್ಕಿಲ್ಲ. ಅವ್ರು ನೋಡ್ತಾ ಇದ್ದಾರೆ, ಸ್ವಾಮೀಜಿಗಳು ಬಂದಿರು, ಅಶೋಕರು ಶಾಸಕರು ಬಂದಿದ್ರು ಅಂತ ಅಷ್ಟೇ ಅವರ ಮನಸ್ಸಲ್ಲಿ ಇರ್ಬೋದು. ನಾವು ಹೇಳ್ತಾ ಇರುವಂಥದ್ದು ಪೋಷಕರು ಒಂದಷ್ಟು ಆಚಾರ ವಿಚಾರ ಸಂಸ್ಕೃತಿಯನ್ನು ಕಲಿಸಿದರೆ ಖಂಡಿತ ಅದು ಸಾಧ್ಯ. ನಾನು ಹೇಳುವಂಥದ್ದು ಇಷ್ಟೇ ಮಕ್ಕಳಿಗೆ, ನಮಗೆ ಮಾತಾಡುವ ದೇವರಂತಂದರೆ ತಂದೆ ತಾಯಿ ಆಶೀರ್ವಾದಗಳು ನಾವು ಯಾವಾಗಲೂ ಪಡ್ಕೊಳ್ಬೇಕು. ತಂದೆ ತಾಯಿ ಆಶೀರ್ವಾದ ಪಡ್ಕೊಳ್ಬೇಕಂದ್ರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ನಾವು ಯಾವ ರೀತಿ ಅವರನ್ನು ಬೆಳೆಸ್ತೀವ ಆ ವಿಚಾರವಾಗಿ ಮಕ್ಕಳು ಮುಂದೆ ಹೊಡಿತಾರೆ. ನಾವು ಅವರನ್ನು ಸಮಾಜದಲ್ಲಿ ತೊಡಗಿಸಿಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡಬೇಕು. ಈಗ ಮಕ್ಕಳಿಗೆ ಎಲ್ಲಿದೆ, ಕೈಯಲ್ಲಿ ಫೋನು ಸಿಕ್ಕಿದೆ, ನಮ್ಮಿಂದ ಜಾಸ್ತಿ ಅವರು
ಅದರಲ್ಲಿ ಆಟ ಆಡುವಂಥ ಕೆಲಸಗಳನ್ನು ಅಲ್ಲಿ ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಫೋನ್ ಹಿಡ್ಕೊಂಡು ಒಂದಷ್ಟು ವಿಚಾರಗಳನ್ನು ತೆಗಿಬೇಕಿದ್ರೆ ಇಡೀ ಫೋನನ್ನು ಪಡೆದಾಡ್ತೀವಿ. ಇದಕ್ಕೆ ವಾಟ್ಸಪ್ ನೋಡಬೇಕು, ಫೇಸ್ಬುಕ್ ನೋಡಬೇಕು, ಇನ್ನೊಂದು ನೋಡಬೇಕು. ಈ ಮಕ್ಕಳಿಗೆ ಕೊಟ್ಟರೆ 1 ನಿಮಿಷದಲ್ಲಿ ಎಲ್ಲ ತೆಗೆದು ಹೊರಗೆ ಹಾಕಿ ನಮಗೆ ತೋರಿಸ್ತಾರೆ. ಅದೇ ರೀತಿ ಅವರ ಟ್ಯಾಲೆಂಟ್ ಏನಿದೆ ಅದನ್ನು ಕಲಿಕೆಯಲ್ಲಿ ತೊಡಗಿಸುವಂಥ ಕೆಲಸ. ನಾನು ಮಕ್ಕಳಿಗೆ ಫೋನ್ ಕೊಡಬೇಡಿ ಅಂತ ಹೇಳೋದಲ್ಲ. ಫೋನ್ ಕೊಡಬೇಡಿ, ನನಗೆ 3 ಜನ ಮಕ್ಕಳು. ಫೋನ್ ಕೊಡಬೇಡಿ ಅಂತ ಹೇಳಿದ್ರೆ 3 ಜನ ಸೇರಿ ನನ್ನ ಮೇಲೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಲಿಮಿಟೇಷನ್ ಫಿಕ್ಸ್ ಮಾಡಿ, ದೇರ್ ಶುಡ್ ಬಿ ಲಿಮಿಟೇಷನ್ ಫಿಕ್ಸ್ ಮಾಡಿ. ಜಾಸ್ತಿ ಯಾವುದು ಬಳಕೆ ಮಾಡೋದು ಕಷ್ಟ, ಅವರಿಗೆ ಲಿಮಿಟೇಷನ್ ಬಳಕೆ ಮಾಡಿ ಭಜನೆ, ನಾವು ಸಂಬಂಧಿಕರ ಮನೆಗೆ ಹೋಗುವಾಗ ಅವರನ್ನು ಕರ್ಕೊಂಡು ಹೋಗುವಂಥದ್ದು, ಮನೆಯಲ್ಲಿ ಒಳ್ಳೆಯ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು, ಅದು ಕೂಡ ಕಲಿಕೆಯಲ್ಲಿ ಮುಖ್ಯವಾದಂಥದ್ದು. ತಂದೆ ತಾಯಿ ದಿವಸಗಳು ಗಲಾಟೆ ಮಾಡ್ತಾ ಇದ್ರೆ ಏನು ತಿಳ್ಕೊಳ್ತಾರೆ? ಮಗುವಿಗೆ ಅದೇ ಬರ್ತದೆ. ಬೇರೆಯವರು ಗಲಾಟೆ ಮಾಡೋದನ್ನು ಕಲ್ತ್ರೆ ಗಲಾಟೆ ಮಾಡಿದರೆ ಏನು ಆಗುವುದಿಲ್ಲ ಅಂತ ತಿಳ್ಕೊಳ್ತಾರೆ. ನಮ್ಮ ಆಚಾರ ವಿಚಾರ ಎಲ್ಲದರಲ್ಲೂ ನಾವು ದೇವಸ್ಥಾನಕ್ಕೆ ಹೋಗೋದು ಕರ್ಕೊಂಡು ಹೋಗಬೇಕು. ನಾವು ಸಭಾ ಕಾರ್ಯಕ್ರಮಗಳಿಗೆ, ನಮ್ಮ ಸಂಬಂಧಿಕರ ಕಾರ್ಯಕ್ರಮಗಳಿಗೆ ಹೋಗುವಾಗ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಅಲ್ಲಿ ಚಿಕ್ಕಪ್ಪ ಯಾರು, ದೊಡ್ಡಪ್ಪ ಯಾರು, ಇನ್ನೊಬ್ಬ ಯಾರು, ಅತ್ತೆ ಯಾರು, ಎಲ್ಲ ಅಂಕಲೇ ಆಗಿ ಹೋಗ್ಬಿಟ್ಟಿದ್ದಾರೆ. ಅದನ್ನು ಸ್ವಲ್ಪ ಹೇಳುವಂಥ ಕೆಲಸಗಳು ಮಾಡಿದರೆ ಮುಂದೆ ಗೊತ್ತಾಗ್ತದೆ ಅವ್ರಿಗೆ ಯಾರು ಏನು ಎತ್ತ, ಇದು ಯಾರು ದೊಡ್ಡಪ್ಪ, ಇದು ಯಾರು ಚಿಕ್ಕಪ್ಪ. ಬಂಧು ಅಂತ ಹೇಳಿದ್ರೆ ಎಲ್ಲ ನಮಗೆ ಸಂಬಂಧದವನು ಮಾತ್ರ ಬಂಧು ಅಲ್ಲ, ನಮ್ಮ ಪಕ್ಕದ ಮನೆಯವನು ಕೂಡ ನಮಗೆ ಬಂದ್ವಿ. ಯಾಕಂತ ಹೇಳಿದ್ರೆ ಕಷ್ಟ ಬಂದಾಗ ನಮಗೆ ಸಹಾಯ ಮಾಡುವವನು ಪಕ್ಕದ ಮನೆಯವನು, ಅವರು ಕೂಡ ನೆರೆಕರೆಯವರು ಕೂಡ ನಮಗೆ ಬಂಧುಗಳೇ. ಇದನ್ನೆಲ್ಲ ಅವರಿಗೆ ವಿದ್ಯಾಭ್ಯಾಸ ಒಂದು ಕಡೆ ಆದರೆ, ವಿದ್ಯಾಭ್ಯಾಸದ ಜೊತೆಯಲ್ಲಿ ಸಮಾಜದ ಆಚಾರ ವಿಚಾರಗಳನ್ನು, ಸಂಸ್ಕೃತಿಯನ್ನು ತಿಳಿಸುವಂಥ ಕೆಲಸ ಬಹುಶಃ ಪೋಷಕರು ಮಾಡಬೇಕು. 40% ಅವರು 100% ಮಾರ್ಕ್ ಏನಾದರೂ ಹೊಡೆದಿದ್ರೆ ಅದು ಶಾಲೆಯಲ್ಲಿ ತಗೊಳ್ಳುವಂಥ ವಿದ್ಯಾಭ್ಯಾಸ. 60% ಒಳ್ಳೆಯ ವಿದ್ಯಾಭ್ಯಾಸ ಏನು ಅವನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ನಿರ್ಮಾಣ ಆಗಬೇಕಿದ್ರೆ ಅದು ಪೋಷಕರು ಮತ್ತು ಸಮಾಜ ಅವರಿಗೆ ಕೊಡುವಂಥದ್ದು. ಅದನ್ನೆಲ್ಲ ನಾವು ಕೊಟ್ಟರೆ ಅವನು ಒಂದು ಪರಿಪೂರ್ಣ ವ್ಯಕ್ತಿಯಾಗಿ ಸಮಾಜದಲ್ಲಿ ಬಾಳಲಿಕ್ಕೆ ಸಾಧ್ಯ. ಆ ರೀತಿ ಸಂಸ್ಕಾರ, ಆಚಾರ ವಿಚಾರಗಳನ್ನು ಕೊಡುವಂತಹ ಕೆಲಸಗಳು ವಿದ್ಯಾಮಂದಿರದಿಂದ ಆಗಲಿ. ಸರಸ್ವತಿ ವಿದ್ಯಾಮಂದಿರ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ನಾನು ಬರುವಾಗ ಇದರ ಬಗ್ಗೆ ತಿಳ್ಕೊಂಡೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ 400 ಮಕ್ಕಳನ್ನು ಸೇರಿಸಿಕೊಂಡು ಅದರಲ್ಲೂ ಕೂಡ ವಸತಿ ಕೂಡ ಅವರಿಗೆ ಇವತ್ತು ಕಲ್ಪಿಸುವಂಥ ಕೆಲಸವನ್ನು ಮಾಡಿದೆ. ನಾನು ಉದ್ಘಾಟನೆ ಮಾಡುವಾಗ ಕೇಳಿದೆ, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ವಸತಿ ಶಾಲೆಗಳಿಗೆ ಬೇಡಿಕೆ ಇದೆಯಾ ಅಂತ. ಎಲ್ಲಿ ಕ್ವಾಲಿಟಿ ಎಜುಕೇಷನ್ ಇದೆ ಅಲ್ಲಿ ಬೇಡಿಕೆಗಳು ಖಂಡಿತ ಇದೆ. ಕ್ವಾಲಿಟಿ ಎಲ್ಲಿದೆ, ಕ್ವಾಂಟಿಟಿ ಎಲ್ಲಿದೆ ಅಲ್ಲಿಗೆ ಬೇಡಿಕೆಗಳು ಬಂದೇ ಇರ್ತವೆ. ಅವರು ಉಲ್ಲೇಖ ಮಾಡಿದ್ರು, ಈ ಸಲ ನಮಗೆ ಟಾರ್ಗೆಟ್ ಇರುವಂಥದ್ದು 10 ಮಕ್ಕಳು, ನಾವು ಮುಂದೆ ಅದನ್ನು ಜಾಸ್ತಿ ಮಾಡ್ಕೊಂಡು ಹೋಗುವ ವಿಚಾರವನ್ನು ಹೇಳಿದರು. ಬಹುಶಃ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲೂ ಇಲ್ಲಿ 10 ಮಕ್ಕಳು ಇಲ್ಲಿ ಬರಬೇಕಿದ್ರೆ ಇಲ್ಲಿ ಈ ಶಾಲೆಯಲ್ಲಿ ಖಂಡಿತ ಕ್ವಾಲಿಟಿ ಎಜುಕೇಷನ್ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶಾಸಕನ ನೆಲೆಯಲ್ಲಿ ಖಂಡಿತ ಎಲ್ಲ ವಿದ್ಯಾಸಂಸ್ಥೆಗಳು, ಉದ್ಯಮಗಳು ಎಲ್ಲ ಬೆಳಿಬೇಕು ಅಂತ ನನ್ನ ಕಲ್ಪನೆ. ಬರೀ ವಿದ್ಯಾಭ್ಯಾಸ ಒಂದು ಕಡೆ ಆದರೆ ಅವರಿಗೆ ಉದ್ಯಮ ಬಂದರೂ ಅವರಿಗೆ ಉದ್ಯೋಗ ಅವಕಾಶಗಳು ಕೂಡ ಮುಂದಿನ ದಿವಸಗಳಲ್ಲಿ ಸಿಗ್ತದೆ. ಅದನ್ನು ಕೂಡ ಕಲ್ಪಿಸುವಂಥದ್ದು ನಮ್ಮ ಜವಾಬ್ದಾರಿ. ಶಾಸಕರ ನೆಲೆಯಲ್ಲಿ ಖಂಡಿತ ನಾವು ಈ ಸಂಸ್ಥೆಗೆ ಏನಾದರೂ ನನ್ನಿಂದ ಕೆಲಸಗಳಾಗಬೇಕಾದ್ರೆ ದಯಮಾಡಿ ನನ್ನಿಂದ ಹೇಳಿ, ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ. ಜೊತೆಯಲ್ಲಿ ಈ ಪುತ್ತೂರಿಗೆ ನೀವು ಏನು ಕೊಡುಗೆ ಕೊಟ್ಟಿದ್ರಿ, ನಾವು ತುಂಬ ಹೆಮ್ಮೆ ಪಡ್ತೀವಿ. ಇಂಥ ಒಂದು ಸಂಸ್ಥೆ ನಮ್ಮ ಪುತ್ತೂರಿನಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಅತ್ಯಂತ ಹೆಮ್ಮೆ ಪಡುವಂಥ ಒಂದು ವಿಚಾರ. ಇವತ್ತು ಉದ್ಘಾಟನೆ ಮಾಡಿದಂಥ ಈ ಶಿಶು ಮಂದಿರ, ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದಂಥ ಶಿಶು ಮಂದಿರ, ವಸತಿ ನಿಲಯ, ಇದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಕೊಡುವಂಥ ಕೆಲಸಗಳಾಗಲಿ. ಇನ್ನಷ್ಟು ಮಕ್ಕಳು ಇನ್ನೊಂದು 5-6 ವರ್ಷ ಆಗುವಾಗ ಸರಸ್ವತಿ ವಿದ್ಯಾ ಮಂದಿರ ಅಂತ ಹೇಳಿದ್ರೆ ಒಂದು ದೊಡ್ಡ ಸಂಸ್ಥೆಯಾಗಿ ಇಲ್ಲಿ ಮೂಡಿ ಬರಲಿ ಅಂತ ನಾನು ಶುಭ ಹಾರೈಕೆಗಳನ್ನು ಮಾಡ್ತೇನೆ. ಜೊತೆಯಲ್ಲಿ ಸ್ವಾಮೀಜಿಗಳು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ತುಂಬ ದೂರದಿಂದ ಬಂದಿದ್ದಾರೆ. ನಮಗೆ ಆಗ್ಬೋದು ಸ್ವಾಮೀಜಿಗಳು ಬಂದಿದ್ದಾರೆ ಅಂತ. ಅವರು ಬರಬೇಕಿದ್ರೆ ಬಹುಶಃ ಅವರಿಗೆ 1-1.5 ಗಂಟೆ, ಅಲ್ಲಿಂದ ಇಲ್ಲಿ ಬರಲಿಕ್ಕೆ 1-2 ಗಂಟೆ, ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ 2 ಗಂಟೆ ಬೇಕಾಗ್ತದೆ. ಇಂಥ ಒಂದು ಈ ಕಾರ್ಯಕ್ರಮದ ಈ ಸರಸ್ವತಿ ವಿದ್ಯಾ ಮಂದಿರದ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. ನಾನು ಕೂಡ ಈ ಮಠದ ತುಂಬ ಭಕ್ತನಾಗಿದೆ. ಹೀಗೆ ಸ್ವಾಮೀಜಿಗಳು ಇರುವಾಗ ನಾನು ಮಠಕ್ಕೆ ಹೋಗಿದ್ದೀನಿ. ನನ್ನನ್ನು ಕೂಡ
2-3 ಸಲ ಕರೆದಿದ್ರು. ಈ ಸಲ ಹೋಗ್ಲಿಕ್ಕೆ ಆಗಲಿಲ್ಲ. ಖಂಡಿತ ಮುಂದಿನ ದಿವಸಗಳಲ್ಲಿ ಮಠಕ್ಕೆ ಭೇಟಿ ಕೊಡ್ತೀನಿ ಸ್ವಾಮೀಜಿಯವರೇ. ನಿಮ್ಮ ಆಶೀರ್ವಾದ, ನಾವೆಲ್ಲಾದರೂ ತಪ್ಪಿ ನಡೆದರೆ ನಮ್ಮನ್ನು ತಿದ್ದುವಂಥ ಕೆಲಸ ಕೂಡ ನೀವು ಮಾಡಿ. ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು. ನಿರಂತರ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಜೊತೆಯಲ್ಲಿ ನನ್ನನ್ನು ಕರೆದು ಅವಕಾಶ ಕಲ್ಪಿಸಿದಂಥ ನಿಮಗೆಲ್ಲರಿಗೂ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸನ್ಮಾನ್ಯ ಶಾಸಕರಿಗೆ ಸಾರ್ವಜನಿಕವಾದ ಯಾವುದೇ ಕೆಲಸಗಳನ್ನು ಮಾಡಿ ಕೊಡಿ ಅಂತ ಅವರಲ್ಲಿ ವಿನಂತಿಸಿದರೆ ಸಾಕು, ಅವರಿಗೆ ಮನವಿಯ ಅಗತ್ಯ ಇಲ್ಲ. ನಮ್ಮ ಶಾಸಕರು ಅಷ್ಟು ಉದಾರರು. ಆದರೂ ಕೂಡ ಒಂದು ಪ್ರೋಟೋಕಾಲ್ ಅಂತ ಉಂಟು. ಹಾಗೆ ಅದರ ನೆಲೆಯಲ್ಲಿ ಏನು ಪುರುಷರಕಟ್ಟೆಯಿಂದ ನಮ್ಮ ವಿದ್ಯಾಮಂದಿರಕ್ಕೆ ಬರುವ ಸಂಪರ್ಕ ರಸ್ತೆ ಉಂಟು, ಅದು ಅರ್ಧ ಕಾಂಕ್ರೀಟೀಕರಣ ಆಗಿದೆ. ಇನ್ನು ಅರ್ಧ ಮಾಡಿ ಅದನ್ನು ಪೂರ್ತಿಗೊಳಿಸಿಕೊಳ್ಬೇಕು ಅಂತ ನಾನು ಶಾಸಕರಲ್ಲಿ ವೈಯಕ್ತಿಕವಾಗಿ ವಿನಂತಿಸ್ತಾ ಇದ್ದೇನೆ. ಮತ್ತು ಶಾಲೆಯ 400 ಮಕ್ಕಳ 800 ಪೋಷಕರ ಪರವಾಗಿ ಸಂಚಾಲಕರು ಒಂದು ಮನವಿಯನ್ನು ಶಾಸಕರಿಗೆ ಕೊಡಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಶಾಸಕರಲ್ಲಿ ವಿನಮ್ರವಾಗಿ ಮನವಿ. ಶಾಲೆಯ ಕೆಳಗೆ ಶಾಲೆಯನ್ನು ಸಂಪರ್ಕಿಸುವ ರಸ್ತೆ ಕಾಂಕ್ರೀಟ್ ಆಗಿದೆ. ಮುಖ್ಯವಾಗಿ ಪುರುಷರಕಟ್ಟೆಯ ಸೊಸೈಟಿಯ ಹತ್ತಿರ ಅಲ್ಲೊಂದಷ್ಟು ಅದು ಮಳೆಗಾಲದಲ್ಲಿ ಅಡಿಯಿಂದ ಹೊರತ್ತೆ ಬಂದು ಅದು ಹೂತು ಹೋಗುವಂಥದ್ದು. ಸುಮಾರು ನಾವೇ ಒಂದು 80ರಿಂದ 1 ಲಕ್ಷ ಅದಕ್ಕೆ ಖರ್ಚು ಮಾಡಿ ಕಲ್ಲೆಲ್ಲ ಹಿಂದಕ್ಕೆ ಹಾಕಿ ಮಕ್ಕಳು ಬರುವ ಹಾಗೆ ಮಾಡಿದೆವು. ಈಗ ಗಟ್ಟಿಯಾಗಿದೆ. ಆದರೆ ಅಲ್ಲಿ ಅಷ್ಟಾಗಲ್ಲ. ಅದರಲ್ಲಿ ಸುಮಾರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದ ಎಲ್ಲ ಇದ್ದಾರೆ. ಈ ಕಡೆ ಒಂದು 50 ಮನೆಗಳಿದ್ದಾವೆ. ಒಟ್ಟು ನಮ್ಮ 400 ಮಕ್ಕಳು ಮತ್ತು ಅವರ ಪೋಷಕರು ಸೇರಿ ಒಂದು 700 ಜನ ದಿನನಿತ್ಯ ಓಡಾಡ್ತಾರೆ. ಹಾಗಾಗಿ ಆದ್ಯತೆಯ ಮೇಲೆಗೆ ಅದನ್ನೊಂದು ಕಾಂಕ್ರೀಟೀಕರಣ ಮಾಡಿಕೊಡಬೇಕು ಅಂತ. ಅಲ್ಲಿ ಸೊಸೈಟಿಯ ಹತ್ತಿರ ಅದಕ್ಕಿಂತ ಕೆಳಗೆ ಕಾಂಕ್ರೀಟ್ ಆಗಿದೆ, ಆ ಒಂದು ಭಾಗ ಬಾಕಿಯಾಗಿದೆ. ಇದನ್ನೊಂದು ಮನವಿ ಮಾಡಿಕೊಳ್ತೇನೆ. ನಾನು ಶಾಸಕರ ಕಾರ್ಯಶೈಲಿಯನ್ನು ಹತ್ತಿರದಿಂದ ಗಮನಿಸಿದವನು. ಬಹಳ ನಿಕಟವಾಗಿ ನನಗೆ ಅವರ ಸಂಪರ್ಕ ಬರಲಿಲ್ಲ. ಆದರೆ ಗುಮ್ಮಟಗದ್ದೆಯಲ್ಲಿ ಅವರಿಗೆ ಸನ್ಮಾನ ಆಗುವಾಗ ನಾನು ವೇದಿಕೆಯಲ್ಲಿದ್ದೆ. ಮತ್ತೊಂದು ಉಪ್ಪಿನಂಗಡಿಯಲ್ಲಿ ಒಂದು ವೇದಿಕೆಯಲ್ಲಿ ನಾನು ಹಿಂದಕ್ಕೆ ಕೆಲವಾರು ವರ್ಷಗಳ ಹಿಂದೆ ಇದ್ದೆ. ಶಾಸಕರ ಒಂದು ನನಗೇನು ಖುಷಿ ಅಂದರೆ, ಈಗಾಗಲೇ ಪರೀಕ್ಷಿತರು ಹೇಳಿದ ಹಾಗೆ ನಮ್ಮ ಕಿರಣ್ ಪ್ರಸಾದ್ ಕುಂಡಡ್ಕ ನನ್ನ ಬಗ್ಗೆ ಒಂದು ಲೇಖನ ಮಾಡಿದರು. 300 ಕಾಟು ಮಾವಿನ ಗಿಡಗಳನ್ನು ನಾನು ನೆಟ್ಟಿದ್ದೇನೆ. ಅದರ ಬಗ್ಗೆ ಅವರು ಮಾಹಿತಿ ಮಾಡಿ ಅದಕ್ಕೆ ಯೂಟ್ಯೂಬ್ ಕೂಡ ಅದನ್ನು ಮಾಡಿ ಎಲ್ಲ ವೈರಲ್ ಆಗಿದೆ. ಧರ್ಮಸ್ಥಳದಿಂದ ಕೂಡ ಒಂದು ಅರಣ್ಯ ಸಚಿವರು ಬರ್ತಾರೆ, ನಿಮಗೊಂದು ಪ್ರಶಸ್ತಿ ಕೊಡಬೇಕು ಅಂತ ಫೋನ್ ಮಾಡಿದರು. ಆ ಒಂದು ಕಾಟು ಮಾವಿನ ಬಗ್ಗೆ ನನಗೆ ಶಾಸಕರದೊಂದು ಗಮನ ಹರಿದದ್ದು ಏನಂದರೆ, ಮರಗಳಲ್ಲಿ ಹಣ್ಣುಗಳಿದ್ದಾಗ ಯಾರೋ ಅದನ್ನು ಕಾಂಟ್ರಾಕ್ಟ್ ತಗೊಂಡು ಹೋಗ್ತಾರೆ, ಅದನ್ನು ನಿಲ್ಲಿಸಿ ಅಂತೇಳಿ ಮಿಡಿ ಕೊಯ್ಯುವವರು. ಅವರ ಕಳಕಳಿ ನೋಡಿ, ಶಾಸಕರು ದೊಡ್ಡ ದೊಡ್ಡ ರಾಜಕೀಯ ವಿಷಯಗಳಲ್ಲಿರುವವರು ಕಳಕಳಿ ಏನು ಅಂದರೆ, ದಾರಿ ಬದಿಯ ಕಾಟು ಮಾವಿನ ಗಿಡಗಳ ಮಿಡಿಗಳನ್ನು ಯಾರ್ಯಾರು ತಿನ್ನೋದು ಬೇಡ, 10 ಜನಕ್ಕೆ ಸಿಗಲಿ ಹಣ್ಣಾಗಿ, ಪ್ರಾಣಿ ಪಕ್ಷಿಗಳಿಗೆ ಸಿಗಲಿ ಅಂತ. ಈ ಒಂದು ಕಳಕಳಿಯನ್ನು ನಾನು ಅವರಲ್ಲಿ ಕಂಡದ್ದು. ಅವರಿಗೆ ನಮೋ ನಮಃ. ಇಂಥ ಒಳ್ಳೆಯ ಗುಣ ಸಿಕ್ಕಿದಾಗ ಶಾಸಕರು ನಮಗೆ ಸಿಕ್ಕಿದ್ದಾರೆ. ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದ ಇನ್ನೊಂದು ವಿಶಿಷ್ಟವಾದ ಅಂಶ ಈಗ ನಡೀಲಿಕ್ಕೆ ಇದೆ. ಯಾರು 10ನೇ ಕ್ಲಾಸಿನಿಂದ ಈಗ ಆಗದಿಂದ ಅವರ ಗುಣಗಾನವನ್ನು ಅವಿನಾಶ್ ಕೊಡಂಕಿರಿ ಅವರು ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾದ ಅಂಕಗಳನ್ನು ಗಳಿಸಿ ಶಾಲೆಗೆ ಒಂದು ಹೆಮ್ಮೆಯನ್ನು ತಂದಿದ್ದಾರೆ ಅಂತ. ಅಂಥ ನಮ್ಮ 10ನೇ ಕ್ಲಾಸು ಪಾಸಾಗಿ ಹೋದ ಅಂದರೆ ನೀವು ದೊಡ್ಡವರು ಅಂತ ಭಾವಿಸಬೇಡಿ. ಅವರು ಏನು LKG UKGಗೆ ಇಲ್ಲಿಗೆ ಬಂದವರು. ಅಷ್ಟು ಸಣ್ಣ ಮಕ್ಕಳಿರುವಾಗಲೇ ಅವರು ಇಲ್ಲಿಗೆ ಬಂದವರು. ಅವರು ಈಗ ದೊಡ್ಡವರಾಗಿ 10ನೇ ಕ್ಲಾಸನ್ನು ಯಶಸ್ವಿಯಾಗಿ ಉತ್ತರಿಸಿ ಈಗ ಮುಂದೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಮಕ್ಕಳು ಕೂಡ ಬಂದಿದ್ದಾರೆ. ಹಾಗೆ ಅವರು
ಅವರನ್ನು ಶಾಸಕರ ಕೈಯಿಂದ ಮತ್ತು ಸ್ವಾಮೀಜಿಗಳ ಆಶೀರ್ವಾದವನ್ನು ಅವರಿಗೆ ಕೊಡಿಸಬೇಕು ಎನ್ನುವ ದೃಷ್ಟಿಯಿಂದ ನಾವು ಅವರನ್ನು ಎಲ್ಲರನ್ನೂ ಇವತ್ತು ಕರೆದಿದ್ದೇವೆ. ಹಾಗೆ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುವಂಥ ಒಂದು ಪುಟ್ಟ ಕಾರ್ಯಕ್ರಮ, ಅದನ್ನು ಅವರಿಗೆ ಕ್ಲಾಸ್ ಟೀಚರ್ ಆಗಿದ್ದ ಹರ್ಷಿಣಿ ಮೇಡಮ್ ಅವರು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೂ ಮತ್ತು ವಿಶೇಷವಾಗಿ ನಮ್ಮೊಂದಿಗಿರುವ ಎಡನೀರು ಮಠದ ಪಾದಂಗಳು ಮತ್ತು ಮಾನ್ಯ ಶಾಸಕರಿಗೆ ವಂದಿಸುತ್ತಾ ಮತ್ತು ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವ ಎಲ್ಲರಿಗೂ ಶಿರಬಾಗುತ್ತಾ ಕಳೆದ ಬಾರಿಯ SSLC ವಿದ್ಯಾರ್ಥಿಗಳ ಯಶಸ್ಸಿನ ವರದಿಯನ್ನು ನಿಮ್ಮ ಮುಂದಿಡುತ್ತೇನೆ. ಯಾವುದೇ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿಷಯವೆಂದರೆ ಉತ್ತಮ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು. ನಮ್ಮ ವಿದ್ಯಾಸಂಸ್ಥೆಯ ಕಳೆದ ವರ್ಷದ 10ನೇ ತರಗತಿಯ ಎಲ್ಲ 18 ಮಕ್ಕಳು ಅತ್ಯುತ್ತಮ ಅಂಕಗಳನ್ನು ಗಳಿಸಿ 100% ಫಲಿತಾಂಶದೊಂದಿಗೆ ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ಉಂಟು ಮಾಡಿದ್ದಾರೆ. 9 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿ ಮತ್ತು 9 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು ಶೈಕ್ಷಣಿಕ ಗುಣಾತ್ಮಕ ಫಲಿತಾಂಶ 93.46 ರೊಂದಿಗೆ ನಮ್ಮ ವಿದ್ಯಾಸಂಸ್ಥೆಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 11ನೇ ಸ್ಥಾನ ಹಾಗೂ ಪುತ್ತೂರು ತಾಲೂಕಿನಲ್ಲೇ 2ನೇ ಸ್ಥಾನ ಪಡೆದಿರುವುದು ಹೆಮ್ಮೆಯ ವಿಷಯವಾಗಿದೆ. ಇದಕ್ಕೆ ಕಾರಣ ನಮ್ಮ ವಿದ್ಯಾರ್ಥಿಗಳ ಸತತ ಪರಿಶ್ರಮ. ಇದೀಗ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುವಂತಹ ಸಮಯ. ಗೌರವಾನ್ವಿತ ಶಾಸಕರನ್ನು ಈ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ನಮ್ಮ ಎಲ್ಲರ ಪ್ರೀತಿಯನ್ನು ತೋರಬೇಕಾಗಿ ವಿನಂತಿಸುತ್ತೇನೆ. ಮೊದಲಿಗೆ ಮೋಕ್ಷಿತ್ PS 614 ಅಂಕಗಳೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. ಈತ ನಮ್ಮೊಂದಿಗೆ ಇನ್ನು ಸೇರಿಕೊಳ್ಳಲಿದ್ದಾನೆ. ದ್ವಿತೀಯ ಸ್ಥಾನವನ್ನು ಆರಾಧ್ಯ ಪಡೆದುಕೊಂಡಿರುತ್ತಾಳೆ. ಇದೀಗ ದ್ವಿತೀಯ ಸ್ಥಾನದಲ್ಲಿ ಆರಾಧ್ಯ. ಈಕೆ 598 ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯನ್ನು ಪಡೆದುಕೊಂಡಿರುತ್ತಾಳೆ. ಪ್ರಥಮ ಭಾಷೆ ಸಂಸ್ಕೃತ 125, ಇಂಗ್ಲಿಷ್ 99, ತೃತೀಯ ಭಾಷೆ 100, ಮ್ಯಾಥ್ಸ್ 82, ಸೈನ್ಸ್ 94, ಸೋಷಿಯಲ್ ಸೈನ್ಸ್ 98 ಅಂಕಗಳನ್ನು ಗಳಿಸಿರುತ್ತಾಳೆ. 95.68 ಅಂಕಗಳನ್ನು ಪಡೆದಿರುವ ಈಕೆ ಶಾಂತಿಗೋಡು ನಿವಾಸಿ ಶ್ರೀ ಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ದಂಪತಿಗಳ ಪುತ್ರಿಯಾಗಿರುತ್ತಾಳೆ. ತೃತೀಯ ಸ್ಥಾನವನ್ನು ರಾಶಿ ರೈ ಪಡೆದುಕೊಂಡಿರುತ್ತಾಳೆ. 596 ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರುತ್ತಾಳೆ. ಪ್ರಥಮ ಭಾಷೆ ಕನ್ನಡ 121, ಇಂಗ್ಲಿಷ್ 99, ಹಿಂದಿ 100, ಮ್ಯಾಥ್ಸ್ 81, ಸೈನ್ಸ್ 98, ಸೋಷಿಯಲ್ ಸೈನ್ಸ್ 97 ಅಂಕಗಳನ್ನು ಗಳಿಸಿರುತ್ತಾಳೆ. 95.3 ಅವರು ಪಡೆದಿರುವ ಈಕೆ ಸರ್ವೆ ಗ್ರಾಮದ ಶ್ರೀ ಶಿವನಾಥ ರೈ ಮೇಗಿನಗುತ್ತು ಹಾಗೂ ರಸಿಕಾ ರೈ ದಂಪತಿಗಳ ಪುತ್ರಿಯಾಗಿರುತ್ತಾಳೆ. ಚತುರ್ಥ ಸ್ಥಾನದಲ್ಲಿ ಜಿಷ್ಮಿತಾ ಸ್ವರೂಪ್ 568 ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿ ಗಳಿಸಿರುತ್ತಾನೆ. ಈಗ 90.88 ಅಂಕಗಳನ್ನು ಪಡೆದಿರುವ ಈತ ಕ್ಯಾಂಪ್ಕೋ ನಿವಾಸಿ ಶ್ರೀ H ನೀಲಂಪ ನಾಯ್ಕ ಹಾಗೂ ಶ್ರೀಮತಿ ಸೌಮ್ಯ ದಂಪತಿಗಳ ಪುತ್ರನಾಗಿರುತ್ತಾನೆ. KS ಸುಧನ್ವಾ 554 ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯನ್ನು ಪಡೆದಿರುತ್ತಾನೆ. 88.64 ಅಂಕಗಳನ್ನು ಗಳಿಸಿರುವ ಈತ ಆಲಂಕಾರು ಗ್ರಾಮದ ಶ್ರೀ KB ಶ್ರೀಕಾಂತ್ ಹಾಗೂ ಶ್ರೀಮತಿ ಸುಕನ್ಯಾ ದಂಪತಿಗಳ ಪುತ್ರನಾಗಿರುತ್ತಾನೆ. ಶೇಖ್ ಮೊಹಮ್ಮದ್ ಜಾಸೀರ್ 539 ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯನ್ನು ಪಡೆದಿರುತ್ತಾನೆ. 86.24 ಅಂಕಗಳನ್ನು ಗಳಿಸಿರುವ ಈತ ಪುರುಷರ ಕಟ್ಟೆ ನಿವಾಸಿ ಶೇಖ್ ಇಮಾಮ್ ಹಾಗೂ ಶಕಿಲಾಬಿ ದಂಪತಿಗಳ ಪುತ್ರನಾಗಿರುತ್ತಾನೆ. ಕೆ ಲಿಖಿತ್ 532 ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯನ್ನು ಹೊಂದಿರುತ್ತಾನೆ. ಪ್ರಥಮ ಭಾಷೆ ಸಂಸ್ಕೃತದಲ್ಲಿ 125ರಲ್ಲಿ 125 ಅಂಕಗಳನ್ನು ಗಳಿಸಿರುತ್ತಾನೆ. 85.12 ಅಂಕಗಳನ್ನು ಪಡೆದಿರುವ ಈತ ಶಾಂತಿಗೋಡು ಗ್ರಾಮದ ಕೊಡಂಕೀರಿ ಶ್ರೀ ಕೆ ಸುರೇಶ್ ಸಾಲ್ಯಾನ್ ಹಾಗೂ ಶ್ರೀಮತಿ ಎನ್ ಜ್ಯೋತಿ ದಂಪತಿಗಳ ಪುತ್ರನಾಗಿರುತ್ತಾನೆ. ಇಂಚರ 568 ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯನ್ನು ಪಡೆದಿರುತ್ತಾಳೆ. 90.88 ಅಂಕಗಳನ್ನು ಗಳಿಸಿರುವ ಈಕೆ ಶಾಂತಿಗೋಡು ಗ್ರಾಮದ ಕಲ್ಕಾರು ನಿವಾಸಿ ಶ್ರೀ ಹರೀಶ್ ಗೌಡ ಹಾಗೂ ಶ್ರೀಮತಿ ಯಶೋಧ ದಂಪತಿಗಳ ಪುತ್ರಿಯಾಗಿರುತ್ತಾಳೆ. ಅಂಜಲಿ ಮರಕ್ಕೂರು
521 ಅಂಕಗಳೊಂದಿಗೆ ಪ್ರಥಮ ಶ್ರೇಣಿಯನ್ನು ಪಡೆದಿರುತ್ತಾಳೆ. ಶೇಕಡ 83.36 ಅಂಕಗಳನ್ನು ಗಳಿಸಿರುವ ಈಕೆ ಶಾಂತಿಗೋಡು ಗ್ರಾಮದ ಮರಕೂರು ನಿವಾಸಿ ಶ್ರೀ ಶ್ಯಾಮ್ ಪ್ರಸಾದ್ ಎಂ ಹಾಗೂ ಶ್ರೀಮತಿ ಸುಮಲತಾ ಎಂ ದಂಪತಿಗಳ ಪುತ್ರಿಯಾಗಿರುತ್ತಾಳೆ. ಲಿಖಿತ್ ವೈಎಸ್ 509 ಅಂಕಗಳೊಂದಿಗೆ ಪ್ರಥಮ ಶ್ರೇಣಿಯನ್ನು ಪಡೆದಿರುತ್ತಾನೆ. ಶೇಕಡ 81.44 ಅಂಕಗಳನ್ನು ಗಳಿಸಿರುವ ಈತ ಸರ್ವೆ ಗ್ರಾಮದ ಶ್ರೀ ಕೆ ಶೀನಪ್ಪ ಹಾಗೂ ಶ್ರೀಮತಿ ಸರಿತಾ ಕೆ ಎಂ ದಂಪತಿಗಳ ಪುತ್ರನಾಗಿರುತ್ತಾನೆ. ಡಿಶಾನ್ ಡಿಸೋಜಾ 503 ಅಂಕಗಳೊಂದಿಗೆ ಪ್ರಥಮ ಶ್ರೇಣಿಯನ್ನು ಗಳಿಸಿರುತ್ತಾನೆ. ಶೇಕಡ 80.48 ಅಂಕಗಳನ್ನು ಪಡೆದಿರುವ ಈತ ಪುರುಷರಕಟ್ಟೆ ನಿವಾಸಿ ಡಾಲ್ಫಿ ಡಿಸೋಜಾ ಹಾಗೂ ಆಶಾ ಡಿಸೋಜಾ ದಂಪತಿಗಳ ಪುತ್ರನಾಗಿರುತ್ತಾನೆ. ವಿಕ್ರಮ್ ಬನ್ನನ್ಸಿ 448 ಅಂಕಗಳೊಂದಿಗೆ ಪ್ರಥಮ ಶ್ರೇಣಿಯನ್ನು ಪಡೆದಿರುತ್ತಾನೆ. ಶೇಕಡ 71.68 ಅಂಕಗಳನ್ನು ಗಳಿಸಿರುವ ಈತ ಪುರುಷರಕಟ್ಟೆ ನಿವಾಸಿ ಶ್ರೀ ಚೇತನಾನಂದ ಹಾಗೂ ಶ್ರೀಮತಿ ಪ್ರಮೀಳಾ ಎಸ್ ದಂಪತಿಗಳ ಪುತ್ರನಾಗಿರುತ್ತಾನೆ. ಎಂ ಪ್ರಜ್ವಲ್ 426 ಅಂಕಗಳೊಂದಿಗೆ ಪ್ರಥಮ ಶ್ರೇಣಿಯನ್ನು ಗಳಿಸಿರುತ್ತಾನೆ. ಶೇಕಡ 68.16 ಅಂಕಗಳನ್ನು ಪಡೆದಿರುವ ಈತ ಪುರುಷರಕಟ್ಟೆ ಮಾಯಂಗಳ ನಿವಾಸಿ ಶ್ರೀ ವಿಜಯಗೌಡ ಹಾಗೂ ಶ್ರೀಮತಿ ಪವಿತ್ರ ದಂಪತಿಗಳ ಪುತ್ರನಾಗಿರುತ್ತಾನೆ. ಓಕೆ. ಚತುರ್ಥ ಸ್ಥಾನವನ್ನು ಜಿಷ್ಮಿತಾಕ್ಕೆ ಈಕೆ ಪಡೆದುಕೊಂಡಿರುತ್ತಾಳೆ. 592 ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾಳೆ. ಪ್ರಥಮ ಭಾಷೆ ಕನ್ನಡ 125, ಇಂಗ್ಲಿಷ್ 100, ಹಿಂದಿ 97, ಮ್ಯಾಥ್ಸ್ 86, ಸೈನ್ಸ್ 88, ಸೋಷಿಯಲ್ ಸೈನ್ಸ್ 96 ಅಂಕಗಳನ್ನು ಗಳಿಸಿರುತ್ತಾಳೆ. ಶೇಕಡ 94.72 ಅಂಕಗಳನ್ನು ಹೊಂದಿರುವ ಈಕೆ ಶಾಂತಿಗೋಡು ಗ್ರಾಮದ ಶ್ರೀ ಕೆ ವಸಂತ ಹಾಗೂ ಶ್ರೀಮತಿ ಗುಲಾಬಿ ದಂಪತಿಗಳ ಪುತ್ರಿಯಾಗಿರುತ್ತಾಳೆ. ವಿಸ್ಮಯ್ ಎನ್ ನಾಯಕ್ 464 ಅಂಕಗಳೊಂದಿಗೆ ಪ್ರಥಮ ಶ್ರೇಣಿಯನ್ನು ಪಡೆದಿರುತ್ತಾನೆ. ಶೇಕಡ 74.24 ಅಂಕಗಳನ್ನು ಗಳಿಸಿರುವ ಈತ ಮುಖ್ಯ ನಿವಾಸಿ ಶ್ರೀ ನವೀನ್ ಎಂ ಹಾಗೂ ಶ್ರೀಮತಿ ವಿಜೇತ ನವೀನ್ ದಂಪತಿಗಳ ಪುತ್ರನಾಗಿರುತ್ತಾನೆ. ಕೆ ಸುವೀನ್ ರಾಯ್ 476 ಅಂಕಗಳೊಂದಿಗೆ ಪ್ರಥಮ ಶ್ರೇಣಿಯನ್ನು ಗಳಿಸಿರುತ್ತಾನೆ. ಶೇಕಡ 76.16 ಅಂಕಗಳನ್ನು ಪಡೆದಿರುವ ಈತ ಸರ್ವೆ ಗ್ರಾಮದ ಶ್ರೀ ವಿಶ್ವನಾಥ ರೈ ಹಾಗೂ ಸುಜಾತ ವಿ ರೈ ದಂಪತಿಗಳ ಪುತ್ರನಾಗಿರುತ್ತಾನೆ. ಕೆಜಿ ಭವಿಷ್ 507 ಅಂಕಗಳೊಂದಿಗೆ ಪ್ರಥಮ ಶ್ರೇಣಿಯನ್ನು ಗಳಿಸಿರುತ್ತಾನೆ. ಶೇಕಡ 81.12 ಅಂಕಗಳನ್ನು ಪಡೆದಿರುವ ಈತ ಸರ್ವೆ ಗ್ರಾಮದ ಶ್ರೀ ಗಣೇಶ್ ಹಾಗೂ ಶ್ರೀಮತಿ ರೇವತಿ ಕೆಜಿ ದಂಪತಿಗಳ ಪುತ್ರನಾಗಿರುತ್ತಾನೆ. ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಮೋಕ್ಷಿತ್ PS 614 ಅಂಕಗಳೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. ಪ್ರಥಮ ಭಾಷೆ ಸಂಸ್ಕೃತ 125 ಅಂಕ, ಇಂಗ್ಲಿಷ್ 96, ತೃತೀಯ ಭಾಷೆ ಕನ್ನಡ 99, ಮ್ಯಾಥ್ಸ್ 99, ಸೈನ್ಸ್ 97, ಸೋಷಿಯಲ್ ಸೈನ್ಸ್ 98 ಅಂಕಗಳನ್ನು ಗಳಿಸಿರುತ್ತಾನೆ. ಶೇಕಡ 98.24 ಅಂಕಗಳನ್ನು ಪಡೆದಿರುವ ಈತ ಶಾಂತಿಗೋಡ್ ಪರಕಮ್ಮೆ ನಿವಾಸಿ ಶ್ರೀ PS ಸತೀಶ್ ಹಾಗೂ ಶ್ರೀಮತಿ ರೂಪಲತಾ ದಂಪತಿಗಳ ಪುತ್ರನಾಗಿರುತ್ತಾನೆ. ಅತ್ಯಂತ ಪ್ರೀತಿಯಿಂದ ಈ ಮಕ್ಕಳನ್ನು ನಮ್ಮೆಲ್ಲರ ಪರವಾಗಿ ಅಭಿನಂದಿಸಿದ ನೆಚ್ಚಿನ ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಎಲ್ಲ ಮಕ್ಕಳ ಮುಂದಿನ ವಿದ್ಯಾಭ್ಯಾಸ ಇದೇ ರೀತಿ ಉತ್ತಮವಾಗಿ ನಡೆಯಲಿ, ಅವರ ಜೀವನ ಅತ್ಯಂತ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸೋಣ. ಧನ್ಯವಾದಗಳು. ತುರ್ತು ಕಾರ್ಯನಿಮಿತ್ತ ಮಾನ್ಯ ಶಾಸಕರು ತೆರಳುತ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸರಸ್ವತಿ ವಿದ್ಯಾಮಂದಿರದ ಪರವಾಗಿ ನೀಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ತಮ್ಮ ಸಹಕಾರ ಮುಂದೆಯೂ ಶಾಲೆಗೆ ಇರಲಿ ಅಂತ ಆಶಿಸ್ತಾ ತಮ್ಮ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಇನ್ನಂತ ಸರಿ ಧನ್ಯವಾದ. ಪಾಠ ಮಾಡ್ತಾ ಇದ್ದೆ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ವಂದನಾರ್ಪಣೆಯನ್ನು ನಮ್ಮ ಶಾಲೆಯ ಮುಖ್ಯ ಗುರು
ಶ್ರೀಮತಿ ದಿವ್ಯಾ ಮೇಡಮ್ ಅವರು ನೆರವೇರಿಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿಸ್ತೇನೆ. Be silent, students. Sit in your place. Be silent. ಆತ್ಮೀಯರೇ, ಒಂದು ಶಾಲೆಯ ಬೆಳವಣಿಗೆಯ ವಿಶಿಷ್ಟ ಸಂದರ್ಭದ ಸಂತೋಷದಲ್ಲಿ ನಾವೆಲ್ಲ ಇವತ್ತು ಪಾಲ್ಗೊಂಡಿದ್ದೇವೆ. ಹೀಗೆಯೇ ನಮ್ಮ ಸರಸ್ವತಿ ವಿದ್ಯಾಮಂದಿರ ಇನ್ನಷ್ಟು ಉತ್ಕರ್ಷವನ್ನು ಸಾಧಿಸಲಿ ಎನ್ನುವ ಹಾರೈಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಪವಿತ್ರ ಉಪಸ್ಥಿತಿಯಿಂದ ನನ್ನುಡಿಗಳಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಿ ನೂತನ ವಿಭಾಗದ ಉದ್ಘಾಟನೆ ಮಾಡಿರುವ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮಿಗಳು, ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ, ಶ್ರೀಮದ್ ಎಡನೀರು ಮಠ ಇವರಿಗೆ ಎಲ್ಲರ ಪರವಾಗಿ ಅನಂತನಾಂತ ನಮನಗಳು. ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರು ಹಾಗೂ ವಿದ್ಯಾ ಪಕ್ಷಪಾತಿಗಳಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ನಮ್ಮ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ತರಗತಿ ಕೊಠಡಿ ಹಾಗೂ ವಸತಿ ನಿಲಯದ ಉದ್ಘಾಟನೆಯನ್ನು ಮಾಡಿ ಇದೀಗ ಕಾರ್ಯಕ್ರಮದಿಂದ ತೆರಳಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನು ಅತ್ಯುತ್ತಮ ಕೃಷಿಕರು, ನಮ್ಮದೇ ಊರಿನವರು, ಸಮಾಜ ಸೇವಾಸಕ್ತರು ಹಾಗೂ ಇವತ್ತು ನಮ್ಮ ಶಾಲಾ ಶಿಶು ಮಂದಿರದ ಉದ್ಘಾಟನೆ ಮಾಡಿರುವ ಶ್ರೀ ವೆಂಕಟರಮಣ ಭಟ್ ಮಾಡತ್ತಾರು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಸರಸ್ವತಿ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಸದಾ ಅದರ ಬೆಳವಣಿಗೆಗಾಗಿ ಅವಿರತ ಪ್ರಯತ್ನ ಪಡುತ್ತಿರುವ ನಮ್ಮ ಶಾಲಾ ಸಂಚಾಲಕರಾಗಿರುವ ಶ್ರೀಯುತ ಅವಿನಾಶ್ ಕೊಡಂಕಿರಿ ಸರ್ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಶಾಲಾ ಆಡಳಿತಾಧಿಕಾರಿಯಾಗಿರುವ ಶ್ರೀಮತಿ ಶುಭ ಅವಿನಾಶ್ ಕೊಡಂಕಿರಿ ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ಶಿವನಾಥ ರೈ ಮೇಗಿನಗುತ್ತು ಸರ್ ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಶಾಲಾ ಆಡಳಿತ ಮಂಡಳಿಯ ಟ್ರಸ್ಟಿಗಳಾಗಿರುವ ಶ್ರೀಮತಿ ವರದಾ ಕುಮಾರಿ ನಿಯಾಳ ಮೇಡಮ್ ನಮ್ಮೊಂದಿಗಿದ್ದಾರೆ. ಮೇಡಮ್, ತಮಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ನಮ್ಮ ಶಾಲಾ ವಿದ್ಯಾರ್ಥಿ ನಾಯಕ, ನಮ್ಮ ಶಾಲಾ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಶಾಲಾ ಸೀನಿಯರ್ ಸ್ಟೂಡೆಂಟ್ಸ್, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು, ಪೋಷಕರು, ಮಾಧ್ಯಮ ಮಿತ್ರರು ಹಾಗೂ ಇವತ್ತಿನ ರುಚಿಯಾದ ಅಡಿಗೆಯನ್ನು ತಯಾರಿಸಿದ ಶ್ರೀಯುತ ಮುರಳಿ ಭಟ್ ಸರ್ ಇವರೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರೂಪಿಸಿರುವ ಶ್ರೀಯುತ ಪರೀಕ್ಷಿತ್ ತೋಡ್ಪಾಡಿ, ಸಂಸ್ಕೃತ ಶಿಕ್ಷಕರು, ಸರಸ್ವತಿ ವಿದ್ಯಾಮಂದಿರ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್. ಟೀಚರ್ಸ್ ಬರಲಿ ಅಲ್ಲ, ಟೀಚರ್ಸ್